ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. V4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಕಟ್ಟಿ ಕಪಿಕಾಡ್. ಹಿಜಾಬ್ ಬಗ್ಗೆ ತೀರ್ಪು ಬಂದಿದೆ. ಈಗ ಇರುವಂಥ ಪ್ರಶ್ನೆ, ಈ ತೀರ್ಪು ಸಾಧಿಸಿದ್ದಾದರೂ ಏನನ್ನು ಅಂತ. ಈಗಾಗಲೇ ಇಡೀ ಕರ್ನಾಟಕ ರಾಜ್ಯವನ್ನು ಒಂದು ಮಟ್ಟಿಗೆ ಆತಂಕ, ಇನ್ನೊಂದು ಮಟ್ಟಿಗೆ ಕುತೂಹಲ, ಮತ್ತೊಂದು ಮಟ್ಟಿಗೆ ಶಾಲಾ ಕಾಲೇಜ್ ಕ್ಯಾಂಪಸ್ನಲ್ಲಿ ಒಂದಷ್ಟು ಆತಂಕಕ್ಕೆ ಕಾರಣವಾಗಿದ್ದಂಥ ಘಟನೆ ಕೊನೆಗೂ ಕರ್ನಾಟಕ ಹೈಕೋರ್ಟ್ನ ಪೂರ್ಣ ಬೆಂಚಿನ ತೀರ್ಪು ಹೊರಗೆ ಬಂದಿದೆ. ತೀರ್ಪು ಹೇಳಿದೆ ಅಂದರೆ ಹಿಜಾಬ್ ಪರವಾಗಿ ಅರ್ಜಿ ಸಲ್ಲಿಸಿದ್ದವರ ಅರ್ಜಿಯನ್ನು ಹೈಕೋರ್ಟ್ ಅದನ್ನು ವಜಾ ಮಾಡಿದೆ ಮತ್ತು ಸರ್ಕಾರ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತನ್ನ ನಿರ್ಧಾರವನ್ನು ಪ್ರಕಟಿಸಬಹುದು, ನಿರ್ದೇಶನಗಳನ್ನು ನೀಡಬಹುದು. ಸೊ ಇಟ್ ಮೀನ್ಸ್ ಹಿಜಾಬ್ ಬೇಕು ಅಂತ ಒತ್ತಾಯ ಮಾಡಿದವರ ಅಥವಾ ಆಗ್ರಹಿಸಿದವರ ಅರ್ಜಿಯನ್ನು ಸರ್ಕಾರ ಕೋರ್ಟ್ ವಜಾ ಮಾಡಿದೆ. ಮುಖ್ಯ ನ್ಯಾಯಮೂರ್ತಿ ಋತುರಾಜ್ ಅವಸ್ಥೆ, ಆಮೇಲೆ ಕೃಷ್ಣ ದೀಕ್ಷಿತ್ ಮತ್ತು ಕಾಜಿ ಜಬುನಿಸಾ ಮೊಯುದ್ದೀನ್ ಇವರಿದ್ದ ಪೂರ್ಣಪೀಠವು ಈ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು. ತೀರ್ಪಿನ ಬಳಿಕ ಅನೇಕ ಮಂದಿ ಸ್ವಾಗತ ಮಾಡಿರುವಂಥದ್ದು. ಅಂದರೆ ಒಂದು ವಲಯದಿಂದ ಸ್ವಾಗತ, ಇನ್ನೊಂದು ವಲಯದಿಂದ ನಿರಾಕರಣೆ ಅಥವಾ ಬೇಸರ, ಅಥವಾ ನೀವು ಇನ್ನೊಂದು ಅದನ್ನು ಆ್ಯಂಗಲಲ್ಲಿ ನೋಡೋದಾದರೆ ಹಿಂದೂ ಪರ ಸಂಘಟನೆಗಳು ಸ್ವಾಗತಿಸಿರುವಂಥದ್ದು, ಮುಸ್ಲಿಂ ಪರ ಸಂಘಟನೆಗಳು ಇದನ್ನು ವಿರೋಧಿಸಿರುವಂಥದ್ದು, ಈ ತೀರ್ಪನ್ನು. ಅಂದರೆ ನಾವು ಮುಂದಿನ ಕೋರ್ಟಲ್ಲಿ ಪ್ರಶ್ನೆ ಮಾಡ್ತೇವೆ ಅಂತ. ಈಗಾಗಲೇ ಈ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಮುಸ್ಲಿಂ ಸಂಘಟನೆಗಳು ನಾವು ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೇವೆ ಅಂತ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ ಅಂತ ನಿರ್ಧಾರಕ್ಕೆ ಕೂಡ ಬಂದಿದ್ದಾರೆ. ನಾನು ಆರಂಭದಲ್ಲಿ ಎತ್ತಿದ ಪ್ರಶ್ನೆ ಥರನೇ, ಏನು ಈ ತೀರ್ಪಿನ ಮೂಲಕ ನಾವು ಒಂದು ನಾಗರಿಕ ಸಮಾಜ ಸಾಧಿಸಿದ್ದಾದರೂ ಏನನ್ನು? ಈ ವಿಚಾರವಾಗಿ ನಾನು ಇವತ್ತಿನ ಈ ಒಂದು ಮಾತುಕತೆಯನ್ನು ಎತ್ತಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮಂಗಳೂರಿನ ಒಬ್ಬ ಜನಪರ ಕಾಳಜಿಯ ಹೋರಾಟಗಾರ ಮತ್ತು ಜನಪರ ಕಾಳಜಿಯ ವಕೀಲರು ಆಗಿರುವಂಥ ದಿನೇಶ್ ಹೆಗಡೆ ಉಳೆಪಾಡಿಯವರು ನಮ್ಮ ಜೊತೆಗಿದ್ದಾರೆ. ನಾನು ದಿನೇಶ್ ಹೆಗಡೆ ಅವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಹೆಗಡೆ, ನಮಸ್ಕಾರ. ಅದೇ ನಾನು ಆರಂಭದಲ್ಲೇ ಎತ್ತಿದಂಥ ಪ್ರಶ್ನೆ ಮತ್ತು ಒಂಥರದ್ದು ಕಾಳಜಿ ಮತ್ತು ಕಳಕಳಿ ಕೂಡ. ಈ ತೀರ್ಪಿನ ಮೂಲಕ ನಾವು ಏನನ್ನು ಸಾಧಿಸಿದೆವು ಅಂತ. ಕೋರ್ಟು ತೀರ್ಮಾನ ಕೊಡುತ್ತೆ, ಖಂಡಿತ ತೀರ್ಮಾನವನ್ನು ಅಥವಾ ನಿರ್ದೇಶನಗಳನ್ನು ಕೊಡಲಿಕ್ಕೆ ಇರುವಂಥದ್ದು ಕೋರ್ಟ್, ಖಂಡಿತ. ಅಂತಿಮವಾಗಿ ಸಮಾಜಕ್ಕೆ ಏನು ಲಾಭ ಆಯಿತು, ಏನು ಪ್ರಯೋಜನ ಆಯಿತು, ನಾವೇನು ಸಾಧನೆ ಮಾಡಿದೆವು, ಏನು ಸಾಧಿಸಿದ್ದೆವು ಏನಂತ ಹೇಳಿದ್ರೆ, ಶಾಂತಿಯುತ ಬದುಕನ್ನು ಅಶಾಂತಿಗೆ ತಗೊಂಡದ್ದೇ ಸಾಧಿಸಿದ್ದು. ಶಾಂತಿಯುತ ಒಂದು ವ್ಯವಸ್ಥೆ ಅಥವಾ ಒಂದು ಸಮಾಜವನ್ನು ಅಶಾಂತಿಗೆ ಕೊಂಡು ಹೋದದ್ದೇ ಒಂದು ದೊಡ್ಡ ಸಾಧನೆ. ಯಾವ ಜಗತ್ತು, ಯಾವ ಸರ್ಕಾರ, ಯಾವ ಸಮಾಜ ಒಂದು ಶಾಂತಿಯುತ ಜೀವನಕ್ಕೆ ಸದಾ ಬಯಸುತ್ತೋ ಆ ಶಾಂತಿಯನ್ನು ಕದಡಿದ್ದೇ ಈ ಒಂದು ಪ್ರಕರಣ. ಇದು ತಾರ್ಕಿಕ ಅಂತ್ಯ ಸಿಗದೇ ಇರುವಂಥದ್ದು ಇನ್ನಷ್ಟು ಒಂದು ನೋವಿಗೆ ನಾಂದಿ ಅಂತ ಹೇಳಬಹುದು. ಈಗ ನೋವು ಅಂತ ಹೇಳುವಾಗ ನೀವು ಇರುವಂಥ ಪ್ರಶ್ನೆ, ನೋವು ಅಂತ ಹೇಳುವಾಗ ಯಾರಿಗೆ ನೋವು? ಇಲ್ಲಿ ನೋಡಿ, ಅರ್ಜಿದಾರರಿಗೆ ಅಥವಾ ಎಂಟೈರ್ ಅರ್ಜಿದಾರರ ಸಮುದಾಯಕ್ಕೆ? ಇಲ್ಲಿ ನೋಡಿ, ಒಂದು ವರ್ಗಕ್ಕೆ? ಅಲ್ಲ, ಇಲ್ಲಿ ಏನಾಗಿದೆ, ಒಂದು ವರ್ಗ ನಮ್ಮ ಸಂಪ್ರದಾಯವೋ ಅಥವಾ ಧಾರ್ಮಿಕವೋ ಅಥವಾ ಆಚರಣೆಯೋ ಅಂತ ಹೇಳ್ಕೊಂಡು ಒಂದು ವರ್ಗ ಅದನ್ನು ಕೇಳಿಕೊಳ್ಳುತ್ತೆ. ಆ ವರ್ಗಕ್ಕೆ ಅದು ಅನಿವಾರ್ಯ ಹೌದೋ ಅಲ್ವೋ ಅನ್ನೋದು ಆ ಸಮಾಜ ಹೇಳಬೇಕು. ಇನ್ನೊಂದು ಕಡೆ ಸರ್ಕಾರ ಎಲ್ರಿಗೂ ಒಂದೇ, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಖಂಡಿತ. ಆದರೆ ನಾವು ಅದನ್ನು ಇನ್ನೊಂದು ವರ್ಗಕ್ಕೆ ಸಿಕ್ಕಿಲ್ಲ ಅಥವಾ ಅವರ ಹಿಜಾಮನ್ನು ತೆಗೆದು ಹಾಕಿದ್ದಾರೆ ಅಂತ ಹೇಳ್ಕೊಂಡು ನಾನೊಬ್ಬ ಹಿಂದುವಾಗಿ ನಾನು ಖುಷಿ ಪಡ್ತಾ ಇಲ್ಲ. ಆದರೆ ಅವರ ನೋವು ನನಗೂ ನೋವಾಗತ್ತೆ. ಈಗ ಹುಡುಗಿಯರು, ಈಗ ಒಂದಷ್ಟು ಜನ ಇವತ್ತು ಖುಷಿ ಪಟ್ಟವರಿದ್ದಾರೆ.
ಅವರಿಗೆ ಸೋಲಾಯಿತು ಅಂತ. ಎಲ್ಲಿ ಯುದ್ಧ ಮಾಡಿದ್ದಾರೆ? ಸೋಲು ಅಂತ ಹೇಳಬೇಕಾದ್ರೆ ಯುದ್ಧ ಎಲ್ಲಿ ಅಂತದ್ದು. ಈಗ ಯುದ್ಧ ಅದು ನಮ್ಮ ಪ್ರತಿಸ್ಪರ್ಧಿ ಅಂತ ತಗೊಳ್ಳೋದಿದ್ರೆ ಅದು ಸೋಲು. ಇದುವೇ ನಮ್ಮ ಮಾನಸಿಕ ರೀತಿ ತಪ್ಪಿರುವಂಥದ್ದು. ಇಲ್ಲಿ ಇರುವಂಥದ್ದು ಏನಂದ್ರೆ ಸರ್ಕಾರ ಒಂದು ಆದೇಶ ಮಾಡಿದೆ, ಆ ಸರ್ಕಾರ ಮಾಡಿದ್ದು ಸರಿಯೋ ತಪ್ಪೋ ಅನ್ನೋದು. ಸರ್ಕಾರದ ಆದೇಶ ಸರಿಯೋ ತಪ್ಪೋ, ಆಯ್ತು ತಪ್ಪು ಅಂತ ಇದ್ರೆ ಕೋರ್ಟ್ ಅದು ತಪ್ಪು ಹೇಳಬಹುದು, ಸರಿ ಅಂತ ಹೇಳಿದ್ರೆ ಕೋರ್ಟ್ ಸರಿ ಅಂತ ಹೇಳಬಹುದು. ಆ ಕೋರ್ಟಿನ ಆದೇಶ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು ಅಥವಾ ನಿಯಂತ್ರಿಸಲ್ಪಡುವಂಥದ್ದು. ಇನ್ನೊಂದು ವರ್ಗಕ್ಕೆ ನಾನು ಹಿಜಾಬ್ ಹಾಕ್ಲಿ ಅಥವಾ ಇನ್ನೊಂದು ಹಾಕ್ಲಿ ಅಥವಾ ಶಾಲ್ ಹಾಕ್ಲಿ ಇನ್ನಿತರ ಹಾಕ್ಲಿ ನನಗೇನು ತೊಂದರೆ ಇಲ್ಲ, ನಾನೇನು ಕಳ್ಕೊಂಡಿಲ್ಲ. ಅಥವಾ ಅವರು ಯಾರದನ್ನು ಸಾಧಿಸಲಿಕ್ಕೆ ಅದೇ ಈಗ ಮುಸ್ಲಿಮರಲ್ಲಿ ಕೂಡ ಇರಬಹುದು, ಕೆಲವರಿಗೆ ಹಿಜಾಬ್ ಅಗತ್ಯ ಇಲ್ಲ ಅಂತ ಹೇಳುವಂಥದ್ದು ಕೂಡ ಒಂದು ವರ್ಗ ಇರಬಹುದು. ಖಂಡಿತ. ಒಂದು ಪ್ರಗತಿಪರವಾಗಿರುವಂಥವ್ರು ಏನಂದ್ರೆ ಹಿಜಾಬ್ ಅಗತ್ಯ ಇಲ್ಲ. ಒಂದು ಸಂಪ್ರದಾಯ ವಸ್ತರು ಏನಿರ್ತದೆ, ನಮಗೆ ಹಿಜಾಬ್ ಇಲ್ಲದೆ ನಮಗೆ ಒಂದು ರೀತಿಯಲ್ಲಿ ಸಾಮರ್ಥ್ಯ ಇಲ್ಲ ಅನ್ನೋದು ಇರುತ್ತೆ. ಹಾಗಾಗಿ ಇಲ್ಲಿ ಸೋಲು ಗೆಲುವು ಅನ್ನೋ ರೀತಿಯಲ್ಲಿ ಈ ಒಂದು ನಿರ್ಣಯ ಏನಿದೆ, ಸೋಲು ಗೆಲುವು ಅಥವಾ ಖುಷಿ ಪಡುವಂಥದ್ದು ನಿರ್ಣಯ ಅಲ್ಲ. ಅದನ್ನು ವಿಚಾರ ವಿಮರ್ಶೆ ಮಾಡಿಕೊಳ್ಳುವಂಥ ವಿನಯ. ಈಗ ಕೋರ್ಟ್ ತನ್ನ ತೀರ್ಮಾನದಲ್ಲಿ ಅಥವಾ ಜಡ್ಜ್ಮೆಂಟಲ್ಲಿ ಹೇಳುವಂಥದ್ದು ಎರಡು ಪ್ರಮುಖ ಸ್ಟೇಟ್ಮೆಂಟ್ಗಳನ್ನು ನಾವು ಇಲ್ಲಿ ಗಮನಿಸಬೇಕಾದಂಥದ್ದು. ಮುಸ್ಲಿಂ ಮಹಿಳೆಯರು ಹಿಜಾಬ್ ಧರಿಸುವುದು ಇಸ್ಲಾಂ ಧರ್ಮದ ಅಡಿಯಲ್ಲಿ ಅಗತ್ಯವಾದ ಧಾರ್ಮಿಕ ಆಚರಣೆಯ ಭಾಗ ಅಲ್ಲ. ಮುಸ್ಲಿಂ ಮಹಿಳೆಯರು ಹಿಜಾಬ್ ಧರಿಸುವುದು ಇಸ್ಲಾಂ ಧರ್ಮದ ಅಡಿಯಲ್ಲಿ ಅಗತ್ಯವಾದ ಧಾರ್ಮಿಕ ಆಚರಣೆಯ ಭಾಗ ಅಲ್ಲ ಅಂತ ಹೇಳುವಂಥದ್ದು ಒಂದು. ಎರಡನೇದು, ಶಾಲಾ ಸಮವಸ್ತ್ರದ ನಿಬಂಧನೆಯು ಒಂದು ಸಮಂಜಸವಾದ ನಿರ್ಬಂಧ. ಶಾಲಾ ಯೂನಿಫಾರ್ಮ್ ಏನು ಒಂದು ಕಂಪಲ್ಸರಿ ಅಂತ ಹೇಳುವಂಥದ್ದು ಒಂದು ಸಮಂಜಸವಾದ ನಿರ್ಬಂಧ. ಅದನ್ನು ವಿದ್ಯಾರ್ಥಿಗಳು ಆಕ್ಷೇಪ ಮಾಡುವಂತಿಲ್ಲ ಮತ್ತು ಒಟ್ಟು ಸಮಸ್ಯೆಯ ಕುರಿತು ಆದೇಶ ಹೊರಡಿಸಲು ಸರ್ಕಾರಕ್ಕೆ ಅಧಿಕಾರ ಇದೆ ಅನ್ನುವಂಥದ್ದು ಇವತ್ತಿನ ತೀರ್ಪಿನ ಮುಖ್ಯಾಂಶ. ಈಗ ನಿಮ್ಮ ಆ ಮೂರು ಅಂಶಗಳನ್ನು ಕೊನೆಯ ಅಂಶವನ್ನು ಪ್ರಥಮವಾಗಿ ತಗೊಳ್ಬೇಕು. ಸಮಸ್ಯೆ ಕುರಿತು ಆದೇಶ ಹೊರಡಿಸಲು ಹೊರಡಿಸಲು ಅಧಿಕಾರ ಇರುವುದು ಸರ್ಕಾರಕ್ಕೆ. ಹೌದು. ಆದೇಶವನ್ನು ಅದನ್ನು ವಾಪಸ್ ಪಡ್ಕೊಳ್ಳಲು ಆದೇಶವನ್ನು ವಾಪಸ್ ಪಡ್ಕೊಳ್ಳಲು ಅಲ್ವಾ? ಆ ಕೊನೆಯದನ್ನು ಪ್ರಥಮ ತಗೊಂಡ್ರೆ ಯಾವುದೇ ಗೊಂದಲಗಳು ಇಲ್ಲ. ಅಂದ್ರೆ ಇಷ್ಟೇ, ಈ ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದು ಸರ್ಕಾರದ ಆದೇಶ ಅಥವಾ ಸರ್ಕಾರ. ನಾವು ಪ್ರಜಾಪ್ರಭುತ್ವದಲ್ಲಿ ಅಥವಾ ಯಾವುದೇ ಸರ್ಕಾರವನ್ನು, ಅದು ರಷ್ಯಾ ಇರಲಿ, ಅಮೇರಿಕ ಇರಲಿ, ಇಂಗ್ಲೆಂಡ್ ಇರಲಿ, ಯಾವುದೇ ಇರಲಿ, ಸರ್ಕಾರ ಅಂದ್ರೆ ಏನು? ಎಲ್ಲಾ ಜನರ ಹೌದು, ಎಲ್ಲಾ ಜನಾಂಗದ ವಿಶ್ವಾಸದ ಕೇಂದ್ರ. ಆ ವಿಶ್ವಾಸದ ಕೇಂದ್ರ ಹೇಗಿರ್ಬೇಕಂದ್ರೆ, ಆ ಕೇಂದ್ರ ಎಲ್ಲಾ ಜನರ ಅಂತ ಹೇಳಿದ್ರೆ ಮೇಲೆ ಎಲ್ಲರೂ ಸಮಾನರು ಅಂತ ಅವರು ತಿಳ್ಕೊಳ್ಬೇಕು. ಸರ್ಕಾರ ಯಾವುದೇ ಪಕ್ಷದ ಸರ್ಕಾರವೇ ಆಗಿದ್ದರೂ ತಿಳ್ಕೊಳ್ಬೇಕು. ಎಲ್ಲರೂ ಸಮಾನರು ಅಂತ ತಿಳ್ಕೊಂಡಾಗ ಒಂದು ವರ್ಗ, ಅದು ಬೌದ್ಧರಿರ್ಬೋದು, ಅಲ್ಲಿ ಆ ವಿಶ್ವಾಸ ಕೊಟ್ಟವರಲ್ಲಿ ಜೈನರು ಇರಬಹುದು, ಕ್ರಿಶ್ಚಿಯನ್ ಇರಬಹುದು, ಸಿಖ್ ಧರ್ಮದವರು ಇರ್ಬೋದು. ಇವೆಲ್ಲ ವರ್ಗದವರನ್ನ ಅವ್ರು ಯಾಕೆ ವಿಶ್ವಾಸ ಕೊಟ್ಟಿದ್ದಾರೆ ಅಂದ್ರೆ, ನಾನು ನನ್ನ ಧರ್ಮವನ್ನ, ನನ್ನ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಇಟ್ಟುಕೊಂಡೆ ನಾನು ಕನ್ವರ್ಟ್ ಆಗ್ತೇನೆ ಅಂತ ಹೇಳಿಲ್ಲ. ಸರ್ಕಾರ ಒಂದು ಜಾತಿಯ ಆಧಾರದಲ್ಲಿ ಸೃಷ್ಟಿಯಾಗಿಲ್ಲ. ಖಂಡಿತ ಜಾತಿಯ ಆಧಾರದಲ್ಲಿ ಸೃಷ್ಟಿಯಾಗಿಲ್ಲ. ಸರ್ಕಾರ ಯಾವತ್ತೂ ಕೂಡ ನಾನು ಸಿಖ್ಖನಾಗಿದ್ರೆ, ನಾನು ಜೈನನಾಗಿದ್ರೆ, ನನ್ನ ಜೈನ ಧರ್ಮವನ್ನ ಆಧರಿಸಿ ಅದನ್ನ ಒಂದು ರೀತಿ ಗೌರವಿಸಿ ಸರ್ಕಾರ ಆಡಳಿತ ನಡೆಸಬೇಕಾಗತ್ತೆ. ಹೌದು, ರಾಜಧರ್ಮ. ಇದನ್ನ ಬ್ರಿಟಿಷ್ ಸರ್ಕಾರ ಮಾಡ್ತಾ ಇತ್ತು. ಇಲ್ಲಿ ನೋಡ್ಬೇಕಾದದ್ದು ಏನಂದ್ರೆ, ನಮ್ಮ ಹಿಂದೂ ಭಾರತದಲ್ಲಿ
ಜೈನರನ್ನು ನೋಡುವಾಗ, ಹಿಂದುವನ್ನು ನೋಡುವಾಗ, ಕ್ರಿಶ್ಚಿಯನನ್ನು ನೋಡುವಾಗ, ಮುಸ್ಲಿಮರನ್ನು ನೋಡುವಾಗ ಯಾವ ರೀತಿ ನೋಡ್ತೀರಿ ನೋಡಿ. 1915ರಲ್ಲಿ ಬ್ರಿಟಿಷರು ಮಾಡಿದದ್ದು ಸರ್ವೆಯಲ್ಲಿ ಆ ರುಸ್ಸೆಲ್ ಅವರು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ಆ ಹಿಂದಿನ ಎಲ್ಲ ದಾಖಲೆಗಳನ್ನು ಒಂದು 50 ವರ್ಷಗಳಷ್ಟು ಅವರ ಕಾಲದಲ್ಲಿ ಭಾರತವನ್ನು ಅಧ್ಯಯನ ಮಾಡಿದ್ದಾರೆ. ಜಾತಿ ಪದ್ಧತಿಯನ್ನ, ಒಳಜಾತಿಯನ್ನ, ಧರ್ಮವನ್ನ, ಒಳಪಂಗಡಗಳನ್ನು ಅಧ್ಯಯನ ಮಾಡಿದ್ದಾರೆ. ಅಧ್ಯಯನ ಮಾಡುವಾಗ ಅವರು ಕಂಡುಕೊಂಡದ್ದೇನೆಂದರೆ, ಈ ಭಾರತದಲ್ಲಿ ಧರ್ಮ ಅಂತ ಹೇಳಿದ್ರೆ, ಹಿಂದೂ ಧರ್ಮ ಅಂತ ಬಂದಾಗ ಆತನಿಗೆ ಮೂಲಭೂತವಾದದ್ದು ಜಾತಿ. ಜಾತಿ ಪ್ರತಿಯೊಬ್ಬ ಹಿಂದೂವಿಗೂ ಕೂಡ ಒಂದು ಜಾತಿ ಇರುತ್ತೆ. ಜಾತಿ ಯಾವುದೇ ಒಬ್ಬ ಮಾತನಾಡುವಾಗ ಆತ ಇದನ್ನು ಅಧ್ಯಯನ ಮಾಡಬೇಕು. ನೀವು ಯಾರನ್ನು ಯಾವುದೇ ಕಾಸ್ಟನ್ನು ತಗೊಳ್ಳಿ, ನನ್ನ ಫಸ್ಟ್ ಕಾಸ್ಟ್ ತಗೊಳ್ಳಿ, ನನ್ನನ್ನು ಹಿಂದೂ ಅಂತ ಕರೆಯಬಹುದು, ಅದು ಬೇರೆ. ಆದರೆ ನಾನು ಮೊದಲು ಹೇಳೋದು, ನನ್ನ ಸರ್ಟಿಫಿಕೇಟಲ್ಲಿ ಬರೆಯೋದು ನಾನು ಬಂಟ್. ಎಸ್, ಇನ್ನೊಬ್ಬ ಇನ್ನೊಂದು ರೀತಿ ಮೂಲ್ಯ. ಅಂದರೆ ಒಟ್ಟು ನಮ್ಮ ಅದನ್ನೇ ಸುಪ್ರೀಂ ಕೋರ್ಟ್ ಹೇಳುವಂಥದ್ದು ಜೀವನ ಪದ್ಧತಿ. ಇವೆಲ್ಲವನ್ನೂ ಕೂಡ ಒಳಗೊಂಡಿರುವಂತಹದ ಜೀವನ ಪದ್ಧತಿ. ನೀವು ಕ್ರಿಶ್ಚಿಯನ್ ತಗೊಳ್ಳಿ, ಅಲ್ಲಿ ಅದು ಹೇಗೆ ಹೋಗುತ್ತೆ? ಜಾತಿಯಲ್ಲಿ ನಿಮ್ಮನ್ನು ಗುರುತಿಸೋದಿಲ್ಲ. ನಿಮ್ಮ ಆ ಮತದ ಅನುಯಾಯಿಗಳು, ಶಬ್ದ ನೋಡಿ ಅಲ್ಲಿ, ಫಾಲೋವರ್ಸ್ ಆಫ್ ಕ್ರಿಶ್ಚಿಯಾನಿಟಿ, ಫಾಲೋವರ್ಸ್ ಆಫ್ ಮುಸ್ಲಿಂ. ನಿಮ್ಮನ್ನಲ್ಲಿ ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆ ಅದರ ಮೇಲೆ ಕ್ರಿಶ್ಚಿಯಾನಿಟಿ ಹೇಳಲ್ಲ. ಹಾಗಿದ್ದಾಗ ಇಲ್ಲಿ ಫಾಲೋವರ್ಸ್ ಆಫ್ ಕ್ರಿಶ್ಚಿಯನ್ ಹೇಗೆ ಹುಟ್ಟಿತು ನೋಡಿ. ಈ ರೀತಿ ನಾನು ಕೆಲವು ಕೋಡ್ಗಳನ್ನು ಹಾಕಿದ್ದೇನೆ ಅಲ್ವಾ, ಕೆಲವು ನಿಬಂಧನೆಗಳನ್ನು ಹಾಕಿದ್ದೇನೆ. ಈ ನಿಬಂಧನೆಗಳು ನೀನು ಪಾಲಿಸುವುದಾದರೆ ನೀನು ಕ್ರಿಶ್ಚಿಯನ್. ನಾನಾಗಿದ್ರೆ ನಾವಾಗ ಮುಸ್ಲಿಮಿಗೆ ಬರುವ ಯಾವ ನಿಬಂಧನೆಗಳಿವೆ? ನಾನು ಏನು ಮುಸ್ಲಿಮ್ ಧರ್ಮವನ್ನು ಅಧ್ಯಯನ ಮಾಡಲಿಕ್ಕೆ ಏನು ಹೋಗಿಲ್ಲ. ಸಾಧಾರಣವಾಗಿ ಮೇಲ್ನೋಟಕ್ಕೆ ಗಮನಿಸಿದ್ದು, ಮೇಲ್ನೋಟಕ್ಕೆ ಅನುಭವಿಸಿದ್ದು, ಮೇಲ್ನೋಟ ಅದನ್ನು ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ಲೇಖನಗಳನ್ನು ಓದಿದ್ದು ಅಂತ ಹೇಳ್ಬೋದು. ಇಸ್ಲಾಂ ಧರ್ಮ ಅಂತ ಹೇಳಿದ್ರೆ ಈ ರೀತಿ ಪೂರ್ತಿಯಾಗಿ ಓದ್ಲಿಕ್ಕೆ ಹೋಗಿಲ್ಲ, ಅದನ್ನು ಕೂಡ ಹೇಳ್ತೇನೆ. ಅಲ್ಲ, ಕೆಲವು ಅಂಶಗಳನ್ನು ನೋಡಿದ್ದೇನೆ ಅಂತ ಹೇಳ್ಬಹುದು. ಇಸ್ಲಾಂ ಧರ್ಮದ ನಾವು ಅದನ್ನು ಸರಿ ಆಲೋಚನೆ ಮಾಡೋಣ. ಇಸ್ಲಾಂ ಧರ್ಮಕ್ಕೆ ನೀವು ಹೋಗ್ಬೇಕಾದ್ರೆ ಏನ್ ಮಾಡಬೇಕು? ನಮಾಜ್ ಅನ್ನೋದು ಅದು ಆ ಮತದ ಭಾಗ. ಗಂಡಸರಿಗೆ ಬರುವಾಗ ಮಸೀದಿಗಳು ಆ ಮತದ ಭಾಗ, ಉಪವಾಸಗಳು ಆ ಮತದ ಭಾಗ. ಮಹಿಳೆಯರಿಗೆ ಬಂದಾಗ ಆಕೆ ಯಾವ ರೀತಿ ಐಡೆಂಟಿಫಿಕೇಶನ್ ಮಾಡಬೇಕು, ಅಥವಾ ಮಕ್ಕಳಿಗೆ ಆ ಸರ್ಕಮ್ಸ್ಟೆನ್ಸ್ ಮಾಡ್ತಾರೆ ಮುಸ್ಲಿಮರಾಗಿದ್ದಾಗ, ಅದು ಒಂದು ಇಷ್ಟೆಲ್ಲವೂ ಇದ್ದಾಗ, ಮುಂಚಿ ಇಷ್ಟೆಲ್ಲವೂ ಇದ್ದಾಗ ಅವರನ್ನು ಮುಸ್ಲಿಂ ಹುಡುಗ, ಮುಸ್ಲಿಂ ಹುಡುಗಿ. ಈ ಜಡ್ಜ್ಮೆಂಟ್ ಅನ್ನ ನಾವು ಯಾವ ದೃಷ್ಟಿಕೋನದಲ್ಲಿ ನೋಡ್ಬೇಕಂದ್ರೆ, ನನ್ನ ಜೀವನ ಪದ್ಧತಿಯ ಮೇಲೆ ಎಷ್ಟು ಹೊಡೆತ ಕೊಟ್ಟಿದೆ. ಅಲ್ಲಿ ನಾವು ಹೇಳ್ತೀವಿ ಇಶ್ಯೂ ಫ್ರೇಮ್ ಅಂತ ಹೇಳ್ತಾರೆ. ಅಲ್ಲಿ ನಾನು ಸ್ವಲ್ಪ ಅಷ್ಟೇ 129 ಪೇಜ್ ಇದೆ. ನನಗೆ ಕೊಟ್ಟಂತ 5 ನಿಮಿಷದಲ್ಲಿ ನಾನೊಂದು 60-70 ಪೇಜ್ ಓದಿದೆ ಅಷ್ಟೇ, ಜಸ್ಟ್ ಗ್ಲಾನ್ಸ್ ಮಾಡಿದೆ. ನಮಗೆ ಅದನ್ನು ಸ್ಪೀಡು ರೀಡಿಂಗ್ ಮಾಡುವಂತ. ಅಲ್ಲಿ ಒಂದು ಕಡೆ ಹೇಳ್ತಾರೆ, ಧರ್ಮವನ್ನ ವಿವರಿಸುತ್ತಾ, ಅದು ಪೇಜ್ ನಂಬರ್ 31, 32 ಎಲ್ಲ ಇರಬೇಕು, ನಾನೀಗ ಜಸ್ಟ್ ನೋಡಿದ್ರಲ್ಲಿ. ಧರ್ಮವನ್ನ ವಿವರಿಸ್ತಾ ಹೇಳ್ತಾ ಹೋಗ್ತಾರೆ. ಆರ್ಟಿಕಲ್ 25 ಅನ್ನ ಹೇಳ್ತಾ ನೀವು ಪ್ರಾಕ್ಟೀಸ್ ಮಾಡುವುದು, ಅನುಸರಿಸುವುದು ಅಂತ ಶಬ್ದ ಹೇಳ್ತಾರೆ. ಫಾಲೋವಿಂಗ್, ಪ್ರಾಕ್ಟೀಸಿಂಗ್ ಆ್ಯಂಡ್ ಪ್ರೀಚ್ ಇಷ್ಟೆಲ್ಲ ಹೇಳ್ತಾರೆ. ನಾನು ಅದನ್ನು ವಿವರಿಸುವುದಾದ್ರೆ ಪ್ರಾಕ್ಟೀಸಿಂಗ್ ಅಂದ್ರೆ ಇದು. ನೀವೀಗ ಹೇಳಿದಂತ ನಿಬಂಧನೆಗಳು, ಧರ್ಮದ ನಿಬಂಧನೆಗಳು, ಮತದ ನಿಬಂಧನೆಗಳು ಒಂದು ಬೇರೆ,
ಜಾತಿಯ ನಿಬಂಧನೆಗಳು ಬೇರೆ. ನನಗೆ ಮದುವೆ ಆಗಬೇಕಾದ್ರೆ ನನಗೆ ಜಾತಿಯ ನಿಬಂಧನೆಗಳಿದೆ. ಎಸ್. ನನ್ನ ಮನೆತನದ ನಿಬಂಧನೆಗಳಿದೆ. ಈ ಮನೆತನದ ನಿಬಂಧನೆಗಳು ನಮ್ಮ ಕ್ರಿಶ್ಚಿಯಾನಿಟಿಗಿಲ್ಲ, ಮುಸ್ಲಿಮ್ಸ್ಗಿಲ್ಲ. ಅವರೆಲ್ಲಿ ಹೋದರೂ ಕೂಡ ಒಂದು ಮಸೀದಿಯ ಮೂಲತವಾಗಿರ್ತಾರೆ. ನಮ್ಮ ಹಿಂದುತ್ವಕ್ಕೆ ಬಂದಾಗ ಆ ಮಸೀದಿ ಮೂಲ, ಯಾವುದೋ ಒಂದು ದೇವಸ್ಥಾನದ ಮೂಲ ಬರಲ್ಲ. ನಮ್ಮ ಯಾವ ಪಂಜುರ್ಲಿ, ಯಾವ ಗುಳಿಗ, ಯಾವ ಇಂಥದ್ದೇ ಇರುವಂಥದ್ದು ಹೊರತು ಎಲ್ಲ ನಾವು ಒಂದು ಕುಟುಂಬ ನಮ್ಮ ಯಾವುದೋ ಒಂದು ದಕ್ಷಿಣ ಕನ್ನಡಕ್ಕೆ ವ್ಯಾಪ್ತಿಗೆ ಬಂದಾಗ ಆ ಬೂತ್ ಹೇಳುತ್ತೆ. ನಾನು ಹಲವಾರು ಇದರಲ್ಲಿ ಪ್ರಶ್ನೆ ಮಾಡೋದಿದೆ, ಈ ತಾರ್ಕಿಕವಾಗಿ ಅವರಿಗೆ ಅರ್ಥ ಆಗೋದಿಲ್ಲ. ಆ ಬೂತ್ ಹೇಳುತ್ತೆ, ನೀವು ಇಂಥ ಕಡೆಯಿಂದ ಬಂದಿದ್ದೀರಿ, ನಿಮ್ಮ ಬೆನ್ನ ಹಿಂದೆ ನಾನು ಬಂದಿದ್ದೇನೆ ಅಂತ ಹೇಳ್ತದೆ ಬೂತ್. ಪಂಜೂರ್ಲೆ ವರ್ತೆ, ನಿಮ್ಮ ಮನೆತನದ ಭೂತ ನಾನು ಅಂತ ಹೇಳಿದೆ, ನಿಮ್ಮ ಮನೆತನದ ವರ್ತೆ ನಾನು ಅಂತ ಹೇಳುತ್ತೆ. ಅದು ಯಾಕೆ ಹೇಳುತ್ತೆ? ಮನೆತನ ಅಂತ ಹೇಳುತ್ತೆ. ಇದು ದಕ್ಷಿಣ ಕನ್ನಡ ವ್ಯಾಪ್ತಿಗೆ ಬರುವಂಥದ್ದು. ಅಂದರೆ ಹಿಂದೂ ಧರ್ಮದ ವ್ಯಾಪ್ತಿಗಳು ಹೀಗಿರುವಂಥದ್ದು, ಜಾತಿ ಪದ್ಧತಿ ಮೂಲವಾಗಿರುವಂಥದ್ದು ಹಿಂದೂ ಧರ್ಮ. ಆದರೆ ಒಂದು ರೀತಿ ಮತದ ಏನು ಕಂಡೀಷನ್ಸ್ ಏನಿದೆ, ಆ ಮತ ಸ್ವೀಕರಿಸ ಮಾಡುವ ಆ ಕಂಡೀಷನ್ನ ಹಿನ್ನೆಲೆಯಲ್ಲಿ ಇದಿರುತ್ತೆ. ಅಲ್ಲಿ ಏನು ಹೇಳ್ತಾರಂದ್ರೆ, ಈ ಧರ್ಮದ ಬಗ್ಗೆ ಹೇಳ್ತಾ ಹೋಗಿ ಕಲ್ಚರ್ ಅಂತ ಶಬ್ದ ತಗೊಳ್ತಾರೆ. ಸಂಸ್ಕೃತಿ ಅಂತ ಬರುತ್ತೆ. ಧರ್ಮ ಮತ್ತು ಸಂಸ್ಕೃತಿ. ಸಂಸ್ಕೃತಿ ಅನ್ನೋದು ಬೇರೆ ಇರುತ್ತೆ. ತುಂಬಾ ವಿಶಾಲವಾದ ಅರ್ಥ ಅದು. ವಿಶಾಲ ಅನ್ನೋದಕ್ಕಿಂತ ಈ ಹಂತದಲ್ಲಿ ಯಾವುದನ್ನು ನಾವು ಆಚರಣೆ ಮಾಡುತ್ತೇವೋ ಅದು ಯಾವುದು ಈ ಸಂದರ್ಭದಲ್ಲಿ ಸಾರ್ವತ್ರಿಕವಾಗಿ ಮೌಲ್ಯಯುತ ಆಗಿರುತ್ತೋ, ಸ್ವೀಕರಿಸಲ್ಪಡುತ್ತೋ, ಅದು ಸಂಸ್ಕೃತಿ ಆಗಿರುತ್ತೆ. ಆಯಾ ಕಾಲಘಟ್ಟದಲ್ಲಿ ಒಂದು ಕಾಲಘಟ್ಟದಲ್ಲಿ ಮಹಿಳೆಯರು ಹಿಂದೂ ಸಂಸ್ಕೃತಿ ಬಂದಾಗ ಮಹಿಳೆಯರು ಕೇವಲ ಸೀರೆಯಷ್ಟೇ ಉಡೋದು. ಹೌದು. ಆಗ ನಮ್ಮ ಸಂಸ್ಕೃತಿಯನ್ನು ಬಿಟ್ಟವಳು ಅಂತ ಹೇಳ್ತಾರೆ. ಈಗ ಸ್ಲೀವ್ಲೆಸ್ ಎಲ್ಲ ಹಾಕ್ತಾರೆ ಅಲ್ವಾ? ಹಾಗೆ ಸಂಸ್ಕೃತಿ ಅನ್ನೋದು, ಸಾಂಸ್ಕೃತಿಕ ಬದುಕುಗಳು ಅದು ಬದಲಾಗ್ತಾ ಇರ್ತದೆ. ಸ್ಟೈಲ್ ಅನ್ನೋದು ಬದಲಾಗುತ್ತೆ. ಹೀಗೆ ಇರುತ್ತೆ. ಆ ರೀತಿಯಲ್ಲಿ ಅಲ್ಲಿ ಡೈವರ್ಟ್ ಆಗ ಹೋಗುತ್ತೆ. ಹಾಗಾಗಿ ಈ ಜಡ್ಜಿಮೆಂಟ್ ಇನ್ನು ಹಳೆಯ ಕಾಲಕ್ಕೆ ಹೋಗೋದಿದ್ರೆ, ತುಂಬಾ ಹಳೆಯದಲ್ಲ, 50 ವರ್ಷದ 60 ವರ್ಷದ ಹಿಂದಕ್ಕೆ ಆವತ್ತಿನ ಸಂದರ್ಭದಲ್ಲಿ ಏನು ಕೇರಳದಲ್ಲಿ ನಾವು ನೋಡಿದ್ದೇವೆ, ಇವನ್ ಬೇರೆ ಕಡೆ ಕೂಡ ಮಹಿಳೆ ಅಂತ ಹೇಳಿದ್ರೆ ಆಕೆಗೆ ಮೇಲ್ ವಸ್ತ್ರ ಧರಿಸಲಿಕ್ಕೂ ಇರಲಿಲ್ಲ. ಇಲ್ಲ. ಆವಾಗಿನ ಕಾಲಕ್ಕೆ ಅದು ಸಂಸ್ಕೃತಿ, ಅದು ಅಥವಾ ಅದೊಂದು ಹೇರಿಕೆ. ಕಾಸರಗೋಡಿನ ಹತ್ತಿರದಲ್ಲಿ ಬಂದಾಗ ನನ್ನ ಫ್ರೆಂಡ್ಸ್ಗಳು ಹೇಳ್ತಾ ಇದ್ರು, ಅವರ ಕಾಲಘಟ್ಟದಲ್ಲಿ ಅವರು ನೋಡಿದ ಮಟ್ಟಿಗೆ ಅವರು ಮೇಲ್ವಸ್ತ್ರ ಧರಿಸಿದ್ರೆ, ಒಂದು ವರ್ಗ ಮೇಲ್ವಸ್ತ್ರ ಧರಿಸಿದ್ರೆ ಅವರಿಗೆ ಬೆಂಕಿ ಇಟ್ಟದ್ದು ಇದೆ, ಆ್ಯಂಡ್ ಅವರಿಗೆ ಹೊಡೆದದ್ದು ಇದೆ, ಆ್ಯಂಡ್ ಅವ್ರಿಗೆ ಊಟ ಕೊಡದೆ ಕೂತ್ಕೊಳ್ಳಿಸೋದು ಇದೆ. ಅದನ್ನು ನಾವು ಸಂಸ್ಕೃತಿ ಅಂತ ತಗೊಳ್ಳೋದಾ? ಬಟ್ ಆ ಕಾಲದಲ್ಲಿ ಅದು ಸಂಸ್ಕೃತಿ ಅಂತಲೇ ಹೇಳಲ್ಪಟ್ಟಿತ್ತು. ಆ ಕಾಲದಲ್ಲಿ ಅವ್ರು ಹೇಳಿಕೊಳ್ಳುವಂಥದ್ದು ಸಂಸ್ಕೃತಿ. ಅಂದರೆ ನಾವು ಇದನ್ನು ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಇದನ್ನು ಈಗ ನನ್ನ ಜಾತಿ ಅನ್ನೋದು ನಿನ್ನ ಮೂಲಭೂತ ಹಕ್ಕು ಅಲ್ಲ ಅಂತ ಹೇಳಿದ್ರೆ ಏನಾಯ್ತು? ಜಾತಿ ಅನ್ನುವುದು ನಿನ್ನ ಮೂಲಭೂತ ಹಕ್ಕು ಅಲ್ಲ ಅಂತ ಹೇಳಿದರೆ ಅಥವಾ ನಿನಗೆ ಜಾತಿ ಇಲ್ಲ ಅಂತ ಹೇಳಿದ್ರೆ, ನೀವು ಹೇಳಿದ ತಕ್ಷಣ ನನ್ನ ಜಾತಿ ಹೋಗತ್ತಾ? ನೀವು ಜಾತಿ ಹೋಗುವುದಿಲ್ಲ. ಇಲ್ಲಿ ಇರುವಂಥದ್ದು ಈ ನಿರ್ಧಾರ ಏನಿದೆ ಇವತ್ತಿನ ಈ ಸಮಾಜದ ಮೇಲೆ ಏನಾಗುತ್ತೆ, ಒಂದು ಹಲವಾರು ಶತಮಾನಗಳ ಕಾಲದಿಂದ ಒಂದು ಸಂಪ್ರದಾಯವೋ ಅಥವಾ ಅನುಸರಿಸಿಕೊಂಡು ಬಂದಂಥ ಒಂದು ವರ್ಗಕ್ಕೆ ಒಮ್ಮೆ ಅದು ಅವರು ಪ್ರಶ್ನೆ ಮಾಡಿಕೊಳ್ಳುವಂತ ಆಗಿದೆ. ಏನಂದ್ರೆ ಇದು ಮೂಲಭೂತ ಹಕ್ಕು ಅಲ್ಲ. ಹಾಗೆ ಸರ್ಕಾರದ 3ನೇ ಅಂಶವನ್ನು ಪ್ರಥಮತವಾಗಿ ತಗೊಂಡಾಗ ಇದನ್ನು ಪ್ರಶ್ನೆಗೆ ಹಾಕಿದವರು ಯಾರು? ಸರ್ಕಾರ. ಯಾರು ಇದನ್ನು ಆಧರಿಸಬೇಕಾದವರು? ಸರ್ಕಾರ. ನಿಮ್ಮ ಜಾತಿ, ಈಗ ನಾಳೆ ಅಥವಾ ಯಾವುದೊಂದು ಕಾಸ್ಟ್ಗಳು ನನ್ನ ಜಾತಿಯನ್ನ ಎ ವರ್ಗಕ್ಕೆ ಸೇರಿಸಿ, ಬಿ ವರ್ಗಕ್ಕೆ ಸೇರಿಸಿ ಅಂತ ಹೇಳುವಂಥದ್ದು ಕೋರ್ಟ್ ಅಲ್ಲ, ಆ ಸಮುದಾಯ ಕೇಳುವಂಥದ್ದು. ಆ ಸಮುದಾಯ ಕೇಳಿದಾಗ ಇಲ್ಲಿ ಈ ರೀತಿಯಲ್ಲಿ ಚರ್ಚೆಗಳು ಹೋಗ್ತವೆ. ಒಂದು ಸಮುದಾಯ ನನ್ನ ಹಕ್ಕು ಅಂತ ಇದ್ದಾಗ, ನೀವು ರಿಸರ್ವೇಷನ್ ಕೇಳಿದಾಗ
ನನ್ನ 3A ಇರುವಂಥದ್ದು ನಾನು ತೆಗೆದು ಹಾಕುವಂಥ ಹಕ್ಕು ಸರ್ಕಾರಕ್ಕಿದೆ, ಸೇರಿಸುವಂಥ ಹಕ್ಕು ಕೂಡ ಸರ್ಕಾರದ. ಹಾಗಾಗಿ ಇಲ್ಲಿ ನಾವು ಯಾರು ಕೂಡ ಒಂದು ಕೇಸ್ ಡಿಸ್ಮಿಸ್ ಆಯಿತು, ವಜಾ ಆಯ್ತು, ಒಂದು ಕೇಸ್, ಒಂದು ಅರ್ಜಿ ವಜಾ ಆಯ್ತು, ಅದನ್ನು ಖುಷಿ ಪಡುವ ರೀತಿಯಲ್ಲಿ ಹೇಳುವುದು ಅದು ಮಹಾ ಅಪರಾಧ, ಅದು ತಪ್ಪಾಗುತ್ತೆ. ಇನ್ನೊಬ್ಬರ ನೋವನ್ನ ನಾವು ಖುಷಿ ಪಡೋದು ಕೂಡ ತಪ್ಪಾಗುತ್ತೆ. ಅವರ ನೋವುಗಳು ಏನಿರ್ಬೋದು ಅದು ನಾವು ಆಲೋಚನೆ ಮಾಡಬೇಕು. ಯಾಕಂದ್ರೆ ಅವರ ನೋವು, ಅವರ ಬೇಡಿಕೆ, ಈಗ ವೈಯಕ್ತಿಕವಾಗಿ ಹೇಳೋದಿದ್ರೆ, ವೈಯಕ್ತಿಕವಾಗಿ ನಾನು ಪ್ರಗತಿಪರ ಚಿಂತನೆಯುಳ್ಳವರು, ಈ ರೀತಿ ಜಾತಿ ಪದ್ಧತಿ ಇಂಥ ವಿಚಾರಗಳನ್ನ ಅಷ್ಟೊಂದು ಮಾನ್ಯತೆ ಮಾಡುದು. ಆದರೆ ಸಮಾಜದಲ್ಲಿ ಎಲ್ಲ ಜನರೊಂದಿಗೆ ನಾವು ಮಾತುಕತೆ ಮಾಡಿದಾಗ, ಅವರು ಸ್ಪಂದಿಸಿದಾಗ, ಅದು ಜನರೊಟ್ಟಿಗೆ ನಾವು ಬೆರೆತಾಗ ಅವರಲ್ಲಿ ಕಂಡುಕೊಂಡಂಥ ವಿಚಾರಗಳೇನೆಂದರೆ, ಅವರು ಯಾವ ಒಂದು ಹಿನ್ನೆಲೆಯಲ್ಲಿ ಬಂದಿದ್ದಾರೆ, ಯಾವುದೊಂದು ಮೂಲತಃ ಆಚರಣೆಯಲ್ಲಿ ಬಂದಿದ್ದಾರೆ, ಅವರಿಗೆ ಬೆಲೆ ಕೊಡುವಂಥದ್ದು ನಮ್ಮ ಧರ್ಮ. ಈಗ ಈ ನಡುವೆ ಇವತ್ತು ಮತ್ತೆ ಸ್ವಲ್ಪ ಬೇರೆ ಬೇರೆ ಚರ್ಚೆಗಳು, ಆ್ಯಂಗಲ್ಗಳು, ಯಾಕಂತ ಹೇಳಿದ್ರೆ ಈ ತೀರ್ಪು ಬಂದ ಗಳಿಗೆಯ ನಂತರದಿಂದ ಸಮಾಜದ ಅಥವಾ ರಾಜ್ಯದ, ನಾಡಿನ ಬೇರೆ ಬೇರೆ ಕಡೆ ಕೇಳಿ ಬಂದಂಥ ಅಭಿಪ್ರಾಯಗಳು, ಜೊತೆಗೆ ಏನು ಹೇಳ್ತಾರೆ, ಒಂಥರ ವಿಜಯೋತ್ಸವದ ಉನ್ಮಾದದ ರೀತಿಯ ಪ್ರತಿಕ್ರಿಯೆಗಳು ಎಲ್ಲ ರಾಜಕೀಯ ಅಂತ ಕೇಳುವಾಗ ಇವತ್ತು ಚರ್ಚೆಗೆ ಒಳಗಾಗ್ತಾ ಇರುವಂಥ 2 ಇಶ್ಯೂಗಳು. ಒಂದು, ನಾವು ನಮ್ಮ ಕರಾವಳಿಗೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಸುಬ್ರಹ್ಮಣ್ಯದಲ್ಲಿ ನಡೀತಾ ಇದ್ದ ಮಡೆ ಸ್ನಾನ ವಿಚಾರ, ಅದು ಕೂಡ ಕೋರ್ಟ್ನ ಅಂಗಳಕ್ಕೆ ಬಂತು. ಒಂದಷ್ಟು ಜನ ಅದೊಂದು ಒಳ್ಳೆಯ ಸಂಪ್ರದಾಯ ಅಲ್ಲ ಅಂತ ಅದು ಕೋರ್ಟಿಗೆ ಬಂತು. ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿತ್ತು, ನಿಮ್ಗೆ ಗೊತ್ತು. ಶಬರಿಮಲೆ ವಿಚಾರಕ್ಕೆ ಬಂದುವಾಗ, ಶಬರಿಮಲೆಗೆ ಹೆಣ್ಣು ಮಕ್ಕಳ ಪ್ರವೇಶದಕ್ಕೆ ವಿಚಾರಕ್ಕೆ ಬಂದಾಗ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿತ್ತು. ಇಡೀ ಒಂದು ಏನು ಶಬರಿಮಲೆಯನ್ನು ನಂಬಿಕೊಂಡು ಅಥವಾ ಅಲ್ಲಿಗೆ ನಡ್ಕೊಂಡು ಬಂದವರು ಅವರದನ್ನು ವಿರೋಧ ಮಾಡಿತ್ತು. ಯಾಕೆ ಇದನ್ನು ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ಈ 2 ವಿಚಾರಗಳು ಬಂದಾಗ ಕೂಡ ಇಲ್ಲಿ ಪ್ರತಿಕ್ರಿಯೆ ಕೊಟ್ಟದ್ದು ಕೇವಲ ಒಂದು ಸಮುದಾಯದ ಒಂದು ವರ್ಗದವರು ಮಾತ್ರ, ಒಂದು ಜನ ಅಥವಾ ಒಂದು ಜನ ಸಮುದಾಯ ಮಾತ್ರ. ಯಾರಿಗೆ ಪೆಟ್ಟಾಗಿದೆ ಅಂತ ಹೇಳುವ ಅವರು ಮಾತ್ರ, ಯಾರ ಭಾವನೆಗಳಿಗೆ ಪೆಟ್ಟಾಗಿದೆಯೋ, ಯಾರು ಅದನ್ನು ಮುತುವರ್ಜಿ ವಹಿಸಿ ನಮಗೆ ಬೇಕಂತ ಹೇಳಿದ್ರು ಆ ವರ್ಗ ಮಾತ್ರ ಇದು ನಮಗೆ ತೊಂದರೆ ಆಗಿದೆ ಅಂತ ಹೇಳಿರುವಂಥದ್ದು. ಸಂಭ್ರಮಿಸಿಲ್ಲ. ಇನ್ನೊಂದು ಧರ್ಮೀಯರು ಸಂಭ್ರಮಿಸಿಲ್ಲ. ಅದರಲ್ಲಿ ವಿರೋಧ ಪರ ಇದ್ರು ಕೂಡ ಒಂದೇ ಧರ್ಮದಲ್ಲಿದ್ದದ್ದು ಸರಿಯಾಗಬೇಕು ಅನ್ನೋದು, ಅದು ಸರಿಯಾಗಿರ್ಬೇಕಂತ ಹೇಳುವಂಥದ್ದು. ಈಗ ಇದನ್ನು ಮುಸಲ್ಮಾನರೇ ಪ್ರಶ್ನಿಸಿದ್ರೆ, ಮುಸಲ್ಮಾನರೇ ಬೇಡ ಅಂತ ಹೇಳಿದಿದ್ರೆ, ಬೇಕು ಬೇಡ ಅಂತ ಹೇಳಿದ್ರೆ, ಆ ಧರ್ಮದವರಿಗೆ ಬಿಟ್ಟದ್ದು ಅವರು ಅದನ್ನು ಸರಿ ಮಾಡಬೇಕಾದವರು ಅವರು. ಹೌದು. ಇಲ್ಲಿ ಕೋರ್ಟಿಗೆ ಎಷ್ಟು ವ್ಯಾಪ್ತಿ ಇತ್ತು ಅನ್ನೋದು ವಿಚಾರ. ಕೋರ್ಟ್ ಹೇಳಿರುವಂಥ ಹಿನ್ನೆಲೆ ಏನು, ಶಾಲೆಯ ವ್ಯಾಪ್ತಿಯಲ್ಲಿ. ಅದನ್ನು ಶಾಲೆಯ ಹೊರಾಂಗಣದಲ್ಲಿರುವ ನಾವು ಯಾಕೆ ಸಂಭ್ರಮಿಸಬೇಕು, ಶಾಲೆಯ ಹೊರಾಂಗಣದಲ್ಲಿರುವ ನಾವ್ಯಾಕೆ ಸಂಭ್ರಮಿಸಬೇಕು ಅಂತ ಈ ಪ್ರಶ್ನೆಗೆ ಕೂಡ ಅದು ಶಾಲೆ ಅನ್ನುವಂಥದ್ದು ಇಟ್ಸ್ ಯೂನಿವರ್ಸಲ್, ಅದು ಎಲ್ಲರಿಗೆ ಸೇರಿದ್ದು ಅನ್ನುವಂಥದ್ದು ವಿಚಾರ ಕೂಡ ಬರುತ್ತೆ. ಸೊ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ನೀವೊಂದು ಪ್ರಸ್ತಾಪ ಮಾಡಿದರೆ ಏನು, ಶಾಲೆ ಹೊರಗಿರುವ ನಾವ್ಯಾಕೆ ಅಥವಾ ವಿಚಾರಕ್ಕೆ ಸಂಬಂಧಪಡದವರು ಅಥವಾ ಇನ್ನೊಂದು ಧರ್ಮೀಯರು ಯಾಕೆ ಸಂಭ್ರಮ ಪಡಬೇಕು ಅಂತ ಹೇಳುವಾಗ ಇದೇ ಪ್ರಶ್ನೆ ಬಗ್ಗೆ ಇವತ್ತು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಶಾಲೆ ಅನ್ನೋದು ಇಟ್ಸ್ ಯೂನಿವರ್ಸಲ್, ಅದು ಎಲ್ಲರಿಗೂ ಸೇರಿದ್ದಲ್ವಾ. ಹೌದು. ಹಾಗಾಗಿ ಅಲ್ಲಿ ಒಂದು ಯೂನಿಫಾರ್ಮ್ ಇದ್ದರೇನೇ ಒಳ್ಳೆಯದು. ಶಾಲೆ ಯಾರದ್ದು? ಶಾಲೆ ಸರ್ಕಾರಿ ಶಾಲೆ ಆದರೆ ನಮ್ಮದೆಲ್ಲರದ್ದು. ಸರ್ಕಾರಿ ಆಗ ಖಾಸಗಿ ಆಗಿಲ್ಲ, ಅದ್ರ ಇಲ್ಲಿ ತಪ್ಪಾದಲ್ಲಿ ಶಾಲೆ ಅನ್ನೋದು ವಿದ್ಯಾಭ್ಯಾಸ ಯಾರ ಸೊತ್ತು? ಆ ಶಾಲೆಗೆ ಬರ್ತಾ ಇರೋ ವಿದ್ಯಾರ್ಥಿಗಳದ್ದು ಅಲ್ಲ. ವಿದ್ಯಾಭ್ಯಾಸ ಅನ್ನೋದು ಸರ್ಕಾರದ ಸೊತ್ತು. ಎಲ್ಲರಿಗೂ ಶಿಕ್ಷಣ ಕೊಡಬೇಕು. ಸಮಾನ ಶಿಕ್ಷಣ ಈ ರೀತಿ ಇರಬೇಕು, ವೈಜ್ಞಾನಿಕ ಹಿನ್ನೆಲೆ ಇರಬೇಕಂತ ಹೇಳುವಂಥದ್ದು ಯಾರು? ಮಾರ್ಗಸೂಚಿಗಳನ್ನು ಕೊಡುವರು ಯಾರು? ಈಗ ಅದು ನಮ್ಮ ಸಂವಿಧಾನ ಕೊಡುವಂತದ್ದು. ಸೈಂಟಿಫಿಕಲ್ ಟೆಂಪರ್ ಇರುವಂತ ಶಿಕ್ಷಣವನ್ನು ಕೊಡಬೇಕು. ಅದಕ್ಕೆ ಪರ್ಮಿಷನ್ ಯಾಕೆ ಬೇಕಾಗಿದ್ರೆ, ಇಂಪಾರ್ಟಿಂಗ್ ಎಜುಕೇಶನ್ ಅಂತ ಹೇಳಿದ್ರೆ, ನಿಮಗೆ ಬೋಧನೆಯನ್ನು ಕೊಡುವುದು ಅಂತ ಹೇಳಿದ್ರೆ, ಆ ಶಿಕ್ಷಣ ಮೂಲ ಇರೋದು, ಹಿಡಿತ ಇರೋದು ಸರ್ಕಾರಕ್ಕೆ. ನೀವು ನಿಮ್ಮ ಇತರ ವಿಚಾರ ಏನಿದೆ, ಧಾರ್ಮಿಕ ಅಥವಾ ಇತರ ವಿಚಾರಗಳನ್ನು
ಅದು ನೀವು ಕೊಡ್ಬೋದು ಸಪರೇಟ್. ಆದರೆ ಒಂದು ಮಾಧ್ಯಮ ಅಂತ ಹೇಳಿದೆ, ಮಾಧ್ಯಮ ನೋಡಿ, ಮಾಧ್ಯಮ ಅದು ಮಾಧ್ಯಮಿಕ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಇದು ಯಾರು ಕೊಡುವಂಥದ್ದು? ಮತ್ತು ಪದವಿ ಶಿಕ್ಷಣ ಯಾಕೆ ಸರ್ಕಾರ ಕಾನೂನಿನಲ್ಲಿ ಹೇಳಬೇಕು? ಮೂಲಭೂತವಾಗಿ ಆಲೋಚನೆ ಮಾಡಬೇಕು ಜನರು. ಇಲ್ಲೇ ಮಾಧ್ಯಮಿಕ ಶಿಕ್ಷಣ ಈ ಶಿಕ್ಷಣವನ್ನು ಹಂತ ಹಂತ ಅಂತ ಕೊಟ್ಟದ್ದು, ಅದು ಪ್ರಿಸ್ಕ್ರೈಬ್ ಮಾಡಿದ್ದು ಸರ್ಕಾರಕ್ಕೆ ಶಕ್ತಿ ಇಲ್ಲದಕ್ಕೆ ಮಾರಾಟ ಮಾಡಿದ್ದು ಖಾಸಗಿ ಲಾಭ ಮಾಡಿ ಅಂತ. ಯಾಕೆ ಡೆಲ್ಲಿಯಲ್ಲಿ ಅವರೇ ಸರ್ಕಾರ ಮಾಡ್ತಾ ಇದೆ ಪಬ್ಲಿಕ್ ಸ್ಕೂಲ್. ಹೌದು, ಡೆಲ್ಲಿ ಪಬ್ಲಿಕ್ ಸ್ಕೂಲ್. ಹಾಗಾಗಿ ಇಲ್ಲಿ ನೀವು ವಿದ್ಯಾಭ್ಯಾಸ ಕೊಡಿ ಅಂತ ಹೇಳಿದ್ದೀರಿ, ಸಮವಸ್ತ್ರವನ್ನ ಅಲ್ಲಿ ಯಾಕೆಂದ್ರೆ ಆಯ್ತು ನಿಮ್ಮ ಶಾಲೆಯ ವಠಾರದಲ್ಲಿ ಕೆಲವೊಂದು ಶಿಸ್ತುಗಳನ್ನು ಪಾಲಿಸಲು ಕೊಟ್ಟಿದ್ದಾರೆ ಸರಿ, ಅದರ ನಿಯಂತ್ರಣ ಸರ್ಕಾರದಲ್ಲಿ. ಸರ್ಕಾರ ಹೀಗೆ ಮಾಡಬೇಡಿ ಅಂತ ಹೇಳಿದರೆ ಅದು ಹೇಗೆ ಮಾಡುತ್ತೆ? ಸರ್ಕಾರ ಯಾಕೆ ಸರ್ಕಾರ ಆಗಿದ್ರೆ ನೀ ಇಂಥದ್ದೇ ಅರ್ಹತೆಯುಳ್ಳಂಥ ಶಿಕ್ಷಕರು ಬೇಕಂತ ಹೇಳೋದು ಯಾಕೆ? ಎಲ್ಲವೂ ಕೂಡ ಸರ್ಕಾರದ ನಿಯಂತ್ರಣದಲ್ಲಿ ನಡೆಯುವಂಥದ್ದು. ಲಾಭ ಮಾಡೋದು ಮಾತ್ರ, ಲಾಭಕ್ಕೆ ಮಾತ್ರ ಶಿಕ್ಷಣ ಸಂಸ್ಥೆಗಳು 1 ಲಕ್ಷ 2 ಲಕ್ಷ 3 ಲಕ್ಷ ಫೀಸ್ ಮಾಡಲಿಕ್ಕೆ ಶಿಕ್ಷಣ ಸಂಸ್ಥೆಗಳು. ಇಲ್ಲೂ ಕೂಡ ತಪ್ಪಿದೆ. ಈ ವಿವರಣೆಗಳನ್ನು ನಾವು ಆಲೋಚನೆ ಮಾಡ್ತಾ ಹೋದಾಗ ಜನ ತಿಳ್ಕೊಂಡದ್ದು ಕೂಡ ತಪ್ಪಿದೆ, ಇದು ಹೇಳುವಂಥದ್ದು ಕೂಡ ತಪ್ಪಿದೆ. ಸರ್ಕಾರ ನಿಯಂತ್ರಣ ಮಾಡುವಾಗ ಸರ್ಕಾರ ಹೇಳಬೇಕಾಗತ್ತೆ, ಇಂಥ ವಿಚಾರಗಳನ್ನು ನೀವು ಭಾವನೆಗಳಿಗೆ ಧಕ್ಕೆ ತರಬೇಡಿ, ಇಂಥ ವಿಚಾರಗಳ ಬಗ್ಗೆ ನೀವು ಯಾವುದೇ ಕ್ರಮ ಕೈಗೊಳ್ಳಬೇಡಿ, ನೀವು ಬೌದ್ಧಿಕ ವಿಕಸನಕ್ಕೆ ಪ್ರೇರಣೆ ನೀಡಿ, ಬೌದ್ಧಿಕ ವಿಕಸನವನ್ನು ಮಾಡಿ, ಬೌದ್ಧಿಕತೆ ಒಂದು ಸಾಮರ್ಥ್ಯತೆ ಹೆಚ್ಚಿಸಿ, ವೈಜ್ಞಾನಿಕ ಬುದ್ಧಿಮತ್ತೆಯನ್ನು ಜಾಸ್ತಿ ಮಾಡಿ, ಅದು ಸರ್ಕಾರಕ್ಕೆ ಲಾಭ. ರಷ್ಯಾವನ್ನು ನೋಡಿ, ಜರ್ಮನನ್ನು ನೋಡಿ, ಇಡೀ ಖರ್ಚನ್ನು ಯಾರು ಕೊಡ್ತಾರೆ? ಸರ್ಕಾರ ಭರಿಸ್ತದೆ. ಹೌದು. ನೀವೊಂದು ವಿದ್ಯಾಭ್ಯಾಸ ಆಗಿದ್ರೆ ನೀವಿವತ್ತು ನಿಮಗೆ ಸಪೋಸ್ ನಿರೂಪಕರಾಗಿ ಕೂತ್ಕೊಳ್ಳೋದಿದ್ರೂ ಕೂಡ ನಿಮ್ಮ ಒಂದು ವೇಳೆ ನೀವು ಜರ್ನಲಿಸಮ್ ಮಾಡಿ ನಿಮಗೆ ಕೆಲಸ ಸಿಕ್ಕಿದೆ ಇಲ್ವೋ ಅಂತ ಕೇಳಿಕೊಂಡು ಬರುವಂಥದ್ದು ಜರ್ಮನ್ನಲ್ಲಿದೆ, ಕೆನಡಾದಲ್ಲಿದೆ, ನಮ್ಮಲ್ಲಿದೆಯಾ? ಪ್ರಶ್ನೆ ಮಾಡಬೇಕು, ಇದನ್ನ ಸಂಭ್ರಮಿಸಬೇಕು. ಅಂತಹ ಆದೇಶ ಬಂದಾಗ ನೀವು ಸಂಭ್ರಮಿಸಿ. ಉದ್ಯೋಗ ಅಂತ ನಾವು ಹೇಳ್ತೇವೆ, ಎಲ್ಲರಿಗೂ ಉದ್ಯೋಗ, ಎಲ್ಲರಿಗೂ ಶಿಕ್ಷಣ ಅಂಥದ್ದು ಬಂದಾಗ ಸಂಭ್ರಮಿಸಿ. ಇಲ್ಲಿ ಯಾಕೆ ಸಂಭ್ರಮಿಸ್ತೀರಿ? ಅದು ನಮ್ಮ ಮನೆಯ ಹುಡುಗರು ಕೆಲಸಕ್ಕೆ ಹೋಗ್ತಾರೆ, ನಮ್ಮ ಮನೆಯ ಹುಡುಗರು ಕಲ್ತಿದ್ದಾರೆ, ಅವ್ರಿಗೆ ಸಂಬಳ ಸಿಗುತ್ತೆ, ಅದರಿಂದ ನಾವು ಉದ್ಧಾರ ಆಗ್ತೇವೆ. ಇದರಿಂದ ಯಾರು ಉದ್ಧಾರ ಆಗ್ತಾರೆ? ಇಲ್ಲಿ ಪ್ರಶ್ನೆ ಮಾಡಿದವರು, ತಕರಾರು ಮಾಡಿದವರು ಉದ್ಧಾರ ಆಗ್ತಾರಾ ಅಂತ ನೀವು ಕೇಳುವಂಥದ್ದು. ಇಲ್ಲಿ ಅಥವಾ ಅದು ಕೇಳಬೇಕಾಗಿತ್ತು. ಇದನ್ನು ನಾವು ಈ ಆದೇಶ ಇನ್ನೂ ಕೂಡ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಆ ಫ್ರೇಮಿಂಗ್ ಆಫ್ ಇಶ್ಯೂಸ್ ಏನಾಗಿದೆ ಅಂದ್ರೆ, ನಿಜವಾಗಿ ಏನು ಹೇಳುವಂಥದ್ದು ಈ ಆದೇಶದಲ್ಲಿ ತರಗತಿಗೆ ಸಂಬಂಧಪಟ್ಟು ಮಾತ್ರ, ಅದು ಧಾರ್ಮಿಕ ಹಕ್ಕು ಅಲ್ಲ ಅಂತ. ಇದು ಎಲ್ಲಿವರೆಗೆ ಹೋಗ್ತದೆ ನಾಳೆ ಎಲ್ಲಾ ಮಹಿಳೆಯರಿಗೂ ಕೂಡ ವ್ಯಾಪಿಸುವಂತ ಸಂದರ್ಭ ಕೂಡ ಬರಬಹುದು. ಈ ಒಂದು ತೀರ್ಪಿನ ಕಾರಣದಿಂದಾಗಿ ಅಲ್ಲ, ಈ ತೀರ್ಪನ್ನು ಅಪಾರ್ಥ ಮಾಡ್ಕೊಂಡ್ರೆ, ಮೊನ್ನೆ ಏನು ಕ್ಯಾಂಪಸ್ ಹೊರಗಡೆ ಎಲ್ಲ ಗಲಾಟೆ ಮಾಡ್ತಾ ಇದ್ರು. ಈಗ ಈ ತೀರ್ಪಿನ ಹಿನ್ನೆಲೆಯಲ್ಲಿ ನಾವು ಇನ್ನೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡ್ರೆ, ಮಕ್ಕಳು ಕ್ಲಾಸ್ನ ಒಳಗೆ ಹಿಜಾಬ್ ಹಾಕಬೇಡಿ ಅಂತ ಹೇಳ್ತಾರೆ, ಆಯ್ತು. ಅವರಿಗೆ ಟೂರ್ಗೆ ಹೋಗ್ಬೇಕು, ಇನ್ನೊಂದು ಕಡೆ ಹೋಗ್ಬೇಕು, ಸಾರ್ವಜನಿಕ ಪ್ರದೇಶಗಳಿಗೆ, ಆಗ ಹಲವು ಪ್ರಶ್ನೆಗಳು ಹೇಳ್ತವೆ. ಹಲವು ಪ್ರಶ್ನೆಗಳು ಹೇಳಬೇಕು. ಇದನ್ನ ಕೋರ್ಟಿನ ಮೆಟ್ಟಲಿಗೆ ಹೋಗುವಂತೆ ಮಾಡಿದ್ದೇ ತಪ್ಪು. ಇಶ್ಯೂ ನಂಬರ್ 3, ಕೋರ್ಟ್ಗೆ ಈ ವಿಚಾರವನ್ನು ತರಬಾರದಿತ್ತು, ಇದೊಂದು ವಿವಾದವಾಗಿ ಬರಬಾರದಿತ್ತು ಅಂತ ನೀವು ಹೇಳುವಂಥದ್ದು. ನೀವು ಯಾವ ಕಾರಣಕ್ಕೆ ಅಂದರೆ ಹಿಂದೂ ಸಮುದಾಯದ ಮಂದಿಯಲ್ಲಿ ಕೂಡ ಒಂದಷ್ಟು ಮಂದಿ ಹತ್ರ ಒಂದು ಅಭಿಪ್ರಾಯಗಳಿದ್ದಾವೆ, ವೆಲ್ ಎಡ್ಯುಕೇಟೆಡ್ ಅಥವಾ ಬೇರೆ ಬೇರೆ ಉನ್ನತ ಸ್ಥಾನಮಾನಗಳಲ್ಲಿರುವವರು. ನಾನು ಒಂದು ಕಾಲದಲ್ಲಿ ಒಂದಷ್ಟು ನೀತಿ ನಿರೂಪಣೆ ನಿಬಂಧನೆಗಳನ್ನೆಲ್ಲ ಪಾಲಿಸಿಕೊಂಡು ಬಂದವನು, ನನ್ನ ಧರ್ಮದ. ಇವಾಗ
ಎಲ್ಲವನ್ನು ನನಗೇ ಪಾಲಿಸ್ಕೊಳ್ಳಿಕ್ಕೆ ಆಗುತ್ತಾ? ಕಷ್ಟ ಆಗುತ್ತೆ ಮಕ್ಕಳಿಗೆ. ಸೊ ನಾನು ಇನ್ನೊಂದು ಧರ್ಮದವರ ವಿಚಾರಕ್ಕೆ ತಲೆ ಹಾಕಿ ನನಗೆ ಏನಾಗಬೇಕು, ಏನು ಲಾಭ ಇಲ್ಲ, ನನಗೇನಾಗಬೇಕು ಅನ್ನುವಂಥ ವಿಚಾರ ಅನ್ನು ಇವತ್ತು ಅನೇಕ ಮಂದಿ ಭಾರಿ ಬಹಿರಂಗವಾಗಿ ಮಾತನಾಡೋರು ಇದ್ದಾರೆ. ಸೊ ಯಾಕಂದರೆ ನೀವು ಎತ್ತಿದಂಥ ಒಂದು ಪ್ರಶ್ನೆ ಇದೆ ಅಲ್ವಾ, ಈ ವಿವಾದವನ್ನು ಕೋರ್ಟಿಗೆ ತರಬೇಕಾಗಿತ್ತೋ ಅಥವಾ ಬೇಡವೋ, ಅಥವಾ ಅದನ್ನು ಅಲ್ಲೇ ಇತ್ಯರ್ಥಪಡಿಸಬಹುದಾಗಿತ್ತೋ, ಅಥವಾ ಇದಕ್ಕೊಂದು ವಿವಾದದ ಒಂದು ಟ್ಯಾಗ್ ಕೊಡುವುದನ್ನು ತಪ್ಪಿಸಬಹುದಾಗಿತ್ತೋ? ಈಗ ಈ ಕಲುಷಿತ ವಾತಾವರಣದಲ್ಲಿ ಮೊನ್ನೆಯಿಂದ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಹಿಂದೆ ಆ ಬಗ್ಗೆ ಮುಖ್ಯಮಂತ್ರಿಗಳು ಒಂದು ಬರವಣಿಗೆಯನ್ನು ಮಾಡಿದ್ದೇನೆ, ಒಂದು ಪತ್ರವನ್ನು ಬರೆದಿದೆ ಕೂಡ. ಕೋಮು ಸಂಘರ್ಷಗಳು ಭವಿಷ್ಯತ್ತಿನಲ್ಲಿ ಜಾಸ್ತಿ ಆಗ್ಬೋದು ಅನ್ನೋ ಹಿಂದೆ ಕೂಡ ಆಗಿತ್ತು. ಈಗ ಎಲ್ಲಿವರೆಗೆ ಅಂದರೆ ಹದಿಹರೆಯದ ಏನೋ ಯುವಕರಿದ್ದಾರೆ, ಅಥವಾ ಮೀಸೆ ಮೂಡದ ಯುವಕರಿದ್ದಾರೆ, ಅಥವಾ ಮಕ್ಕಳು ಅಂತ ಹೇಳ್ಬೋದು. ಪ್ರೌಢಾವಸ್ಥೆಗೆ ಮೆಟ್ಟಿಲಿಗೆ ಏರದಂಥ ಮಕ್ಕಳಿದ್ದಾರೆ. ಇವರೆಲ್ಲರ ಮನಸ್ಸುಗಳು ಕದಡಿ ಹೋಗಿದೆ. ಈ ಕದಡಿದ ಮನಸ್ಸುಗಳಿಗೆ ಈ ಜಡ್ಜಿಮೆಂಟ್ ಏನಿದೆ ನಾವೆಲ್ಲ ಓದುವಂಥದ್ದು ಅದು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆ ಸಾಮರ್ಥ್ಯ ಇಲ್ಲ. ಇನ್ನು ಸ್ಕೂಲ್ನ ಹೊರಗಡೆ ಈ ಒಂದು ಜಡ್ಜಿಮೆಂಟ್ ಪರಿಣಾಮ ಕೂಡ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಸ್ಕೂಲ್ನ ಹೊರಗಡೆ ಜಡ್ಜ್ಮೆಂಟ್ ಈಗ ನೇರವಾಗಿ ಹೇಳೋದಿದ್ದರೆ ಇಸ್ಲಾಂ ಸಮುದಾಯದ ಒಳಗಡೆ ಅಥವಾ ಮುಸಲ್ಮಾನರ ನಡುವೆ ಅಥವಾ ಅವರ ಹೆಣ್ಮಕ್ಕಳ ನಡುವೆ ನಾವು ಒಂದು ಕಾನ್ಷಿಯಸ್ ಆಗಿ ತುಂಬ ಪ್ರಜ್ಞಾಪೂರ್ವಕವಾಗಿ ನಾವು ಇನ್ನು ಹಿಜಾಬ್ ಧರಿಸುವುದನ್ನು, ಬರ್ಕಾ ಧರಿಸುವುದನ್ನು ಆದಷ್ಟು ಕಂಪಲ್ಸರಿ ಮಾಡಬೇಕು, ಮಾಡಿಕೊಂಡ್ರೇ ಈ ತೀರ್ಪಿಗೆ ನಾವೊಂದು ಏನು ಸವಾಲು ಕೊಡಬಹುದು ಅನ್ನುವಂಥ ಅಭಿಪ್ರಾಯಗಳು ಕೂಡ ರೂಪುಗೊಳ್ಬಹುದು. ಅಥವಾ ಆ ರೀತಿಗಿಂತ ಯಾಕಂದ್ರೆ ಏನಂದ್ರೆ ಇಲ್ಲಿ ಚರ್ಚೆಗಳು ನಡೀತಾ ಇರ್ಬೋದು, ನಾವು ಏನು ಮಾಡಬಹುದು ಅನ್ನೋದು ಪ್ರಶ್ನೆ ಅವರ ಮುಂದೆ ಭವಿಷ್ಯತ್ತಿನ ಅರಿಯುವಂಥದ್ದು. ಒಂದು ಕಡೆ ನಮ್ಮ ಸಮುದಾಯ, ಅವರ ಸಮುದಾಯ ವಿದ್ಯಾವಂತರ ಆಗ್ಬೇಕು ಅಂತ ಒಂದು ಕಡೆ ಎಲ್ಲ ಕೂಡ ಅಭಿಪ್ರಾಯಗಳು ಬರ್ತಾ ಇದೆ. ಆ ಸಂಪ್ರದಾಯವನ್ನು ಬಿಡಬೇಕಾ ಅನ್ನೋದು ಇನ್ನೊಂದು ಕಡೆ ಬರ್ತಾ ಇದೆ. ಸಂಪ್ರದಾಯಕ್ಕೆ ನಾವು ಬಿಡಲಿಕ್ಕೆ ಬದ್ಧರಿಲ್ಲ ಅಂತ ಹೇಳುವಂಥದ್ದು ಕೂಡ ಇರ್ಬೋದು. ಈ ಒಟ್ಟು ಗೊಂದಲಗಳು ಅವರಲ್ಲಿ ಮನಸ್ಸಲ್ಲಿ, ಅಥವಾ ಕೆಲವರು ಹೇಳ್ಬೋದು ನೀವು ಮುಸ್ಲಿಮರಲ್ವಾ, ಮುಸ್ಲಿಮರಿಗೆ ಬೇಕಾದಂಥ ಒಂದು ಇನ್ಸ್ಟಿಟ್ಯೂಷನ್ ಮಾಡಿ ಅಂತ ಹೇಳ್ಬೋದು. ಆ ಸಾಮರ್ಥ್ಯ ಮುಸ್ಲಿಮರಲ್ಲಿ ಇದೆಯಾ ಅನ್ನೋದು ಪ್ರಶ್ನೆ ಕೂಡ ಬರುತ್ತೆ. ಆಯ್ತು, ಇದೆ ಅಂತ ತಗೊಂಡಾಗ ಕೂಡ ಎಳೆಯ ಮಕ್ಕಳಿಂದ ಪ್ರೌಢ ಮಕ್ಕಳವರೆಗೆ ತಗೊಳ್ಳಿ. ಎಳೆಯ ಮಕ್ಕಳನ್ನು 1-2 ವರ್ಷದ ಮಕ್ಕಳನ್ನು ನೀವು ಎಷ್ಟು ದೂರ ಕೊಂಡು ಹೋಗ್ಬೋದು, ಅಥವಾ 1ರಿಂದ 5ನೇ ಕ್ಲಾಸ್ನವರೆಗೆ ಎಷ್ಟು ದೂರ ಮಕ್ಕಳನ್ನು ಕೊಂಡೋಗ್ಬೋದು. ಒಂದು ವೇಳೆ ಬೆಳ್ತಂಗಡಿಯಲ್ಲಿ ಒಂದು ಮುಸಲ್ಮಾನ ಇದ್ದಾರೆ ಅಂತ ತಗೊಂಡ್ರೆ, ಮಂಗಳೂರಿನಲ್ಲಿ ಒಂದು ಸ್ಕೂಲ್ ಅವರು ಮಾಡಿದರೆ ಅದು ಅವರ ಜನಸಂಖ್ಯೆಗೆ ಅನುಗುಣವಾಗಿ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇರುವಂಥದ್ದು. ಇಂಥಲ್ಲ ಪ್ರಾಕ್ಟಿಕಲ್ ಸಮಸ್ಯೆ ಬರುವಂಥದ್ದು. ನಾಳೆ ಈ ರೀತಿ ಅದು ಒಂದು ಪ್ರಶ್ನೆ, ಬೈಫರ್ಕೇಶನ್ ಆಗುವಂಥ ಸಂದರ್ಭ. ಈ ರೀತಿಯ ವಿಭಜನೆಗಳು ನಾವು ಇಂಥಲ್ಲೇ ಓದ್ತೇವೆ, ನೀವು ಇಂಥಲ್ಲೇ ಓದಿ ಅನ್ನುವಂಥ ಈ ಮನೋಧರ್ಮ, ಈ ಸಾಮರಸ್ಯ ಹೋಗ್ತದೆ ಮನಸ್ಥಿತಿ, ಅದು ಉಂಟು ಮಾಡುವ ಪ್ರತಿಕೂಲ ಪರಿಣಾಮ. ನಾವು ಬದುಕ್ತಾ ಇರೋ ಸಮಾಜದಲ್ಲಿ ನಾವು ಶಾಲೆಯ ಹೊರಗಡೆ ಬಂದಾಗ ಎಲ್ಲರೂ ಒಟ್ಟಿಗೆ ಬದುಕುವರು. ಕೋ ಎಜುಕೇಶನ್ ವಿರುದ್ಧ ಆಯ್ತಲ್ಲಿ. ಏನು ಕೋ ಎಜುಕೇಶನ್ ಅಂದ್ರೆ ಗಂಡು ಹೆಣ್ಣು ಸಮಾನರು, ಜಾತಿ ಮೇಲು ಕೀಳು ಇಲ್ಲ, ಜಾತಿ ಧರ್ಮ ಅಂತ ಇಲ್ಲ, ಒಂದೇ ಸಮಾನರಾಗಿ ಓದಿ. ಆಯ್ತು, ನಿಮ್ಮ ಸಮವಸ್ತ್ರ ಇದೆ, ಸಮವಸ್ತ್ರ ಆಯ್ತು. ಹುಡುಗಿಯರು ಏನಿದೆ, ಅವರೊಂದು ಜಸ್ಟ್ ತಲೆಗೆ ಶಾಲಾ, ನಮ್ಮ ಹಿಂದೂ ಹುಡುಗಿಯರು ಶಾಲಾ ಯಾವುದು ಭುಜಕ್ಕೆ ಶಾಲಾ ಹಾಕುವುದಲ್ವ, ಅದನ್ನು ತೆಗೆದು ತಲೆಗೆ ಹಾಕ್ತಾರೆ. ಅದರಲ್ಲಿ ಏನು ಅಪರಾಧ ಆಗತ್ತೆ, ಏನು ವ್ಯತ್ಯಾಸ ಆಗತ್ತೆ, ಏನು ಕಲಿಕೆಗೆ ತೊಂದರೆ ಆಗತ್ತೆ, ಇದೆಲ್ಲವೂ ನಾವು ಚರ್ಚೆಗೆ ಆಸ್ಪದ ಕೊಟ್ಟದ್ದೇ ತಪ್ಪು ಅಂತ ಅನಿಸುತ್ತದೆ. ಇದನ್ನೊಂದು ಸಾರ್ವಜನಿಕ ಚರ್ಚೆಯ ಒಂದು ಇಶ್ಯೂ ಆಗಿ ಮಾಡಿದ್ರೆ ಒಟ್ಟು ಬಹುಶಃ ಜನರ ಬದುಕಿನ ಮೂಲ ಏನು ಕಷ್ಟ, ನಷ್ಟ, ನೋವು ಅವೆಲ್ಲವನ್ನು ನಾವು ಡೈವರ್ಟ್ ಮಾಡಿಬಿಟ್ಟೆವು. ವಿಷಯಾಂತರ ಮಾಡಿ ಕರ್ನಾಟಕದ ಈ ಕಾಲಘಟ್ಟದ ನಾವು ವಿಚಾರಗಳನ್ನು ನೋಡ್ತಾ ಹೋದರೆ, ಅದು ಕೋವಿಡ್ನ ಕಷ್ಟ ಕಾಲ ಇರ್ಬೋದು, ಅಥವಾ ಒಟ್ಟಾರೆಯಾಗಿ ಏನು ವಿದ್ಯಾಭ್ಯಾಸದಲ್ಲಿ ಉಂಟಾದ ನಷ್ಟಗಳಿರ್ಬೋದು. 2 ವರ್ಷ ಶಾಲೆಗಳನ್ನು ಬಂದ್ ಮಾಡಿ, ಮತ್ತು ಆರ್ಥಿಕವಾಗಿ
ಆರ್ಥಿಕವಾಗಿ ಉಂಟಾಗಿರುವಂಥ ಕಷ್ಟ, ಒಟ್ಟು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಲ್ಲ ಎಷ್ಟೋ ಇನ್ನೊಂದು ಕಡೆ ಉದ್ಯೋಗ ಕಡಿತ, ಲಕ್ಷಾಂತರ ಉದ್ಯೋಗ ಕಡಿತ ಆಗಿರುವಂಥದ್ದು, ಉದ್ಯಮಗಳು ಬಾಗಿಲು ಮುಚ್ಚಿರುವಂಥದ್ದು, ಸಣ್ಣ ಉದ್ಯಮಗಳು ಅದು ಕನಿಷ್ಠ ಅಂತ ಹೇಳಿದ್ರು 1 ಲಕ್ಷದಷ್ಟು ಸಣ್ಣ ಉದ್ದಿಮೆದಾರರು ಬಾಗಿಲು ಹಾಕಿರುವಂಥದ್ದು. ಸೊ ಇವೆಲ್ಲ ಜ್ವಲಂತವಾದಂಥ ನಾಗರಿಕ ಸಮಾಜದ ಸಮಸ್ಯೆಗಳು. ಅವೆಲ್ಲವನ್ನು ಕೂಡ ಒಂದು ಬದಿಗೆ ಗುಡಿಸಿ ಹಾಕಿ ನಾವು ಬೇರೆ ಯಾವುದನ್ನೋ ಒಂದು ವಿಚಾರವನ್ನು ಚರ್ಚೆಗೆ ಅಥವಾ ಚರ್ಚೆಯ ಮುನ್ನೆಲೆಗೆ ತಂದದ್ದು ಅದೇ ನನಗೆ ಇದು ಪ್ರಶ್ನೆ ಆಗುವಂಥದ್ದು. ಇದರಿಂದ ನಾವು ಸಾಧನೆ ಮಾಡಿದ್ದು ಏನು ಅಂತ. ಶೂನ್ಯ ಅಂತ ಹೇಳಬೇಕು, ಶೂನ್ಯ. ಸೊ ನಾವಿಷ್ಟು ದಿವಸ ಜಗ್ಗಾಡಿ ಎಳೆದು ಮಾಡಿದ್ದು ಹಾಗಾದರೆ ಶೂನ್ಯ. ಈಗ ವಕೀಲರೇ, ಈ ವಿಚಾರ ಉಡುಪಿಯಲ್ಲಿ ಸಣ್ಣದಾಗಿ ಒಂದು ಸೃಷ್ಟಿ ಆಯಿತು. ಮತ್ತು ಅದಕ್ಕೆ ಪ್ರತಿಯಾಗಿ ಕೇಸರಿ ಶಾಲು ಬಂತು. ಈಗ ಹಿಜಾಬನ್ನು ಅದು ಧಾರ್ಮಿಕ ಆಚರಣೆಯ ಒಂದು ಅಂಗ ಅಲ್ಲ ಅಂತ ಇವತ್ತು ಕೋರ್ಟ್ ಕೂಡ ಹೇಳುತ್ತೆ, ಅಥವಾ ಹೇಳಿದೆ ಕೂಡ. ಆದರೆ ಶಾಲು ಹಾಕಿಕೊಂಡು ಬರುವಂಥದ್ದು ಅದು ಎಲ್ಲೂ ಕೂಡ ಅದೊಂದು ಧಾರ್ಮಿಕ ವಿಚಾರ ಅಂತ ಯಾರು ಹೇಳಿದವರು ಇಲ್ಲ, ವಾದ ಮಾಡಿದವರು ಇಲ್ಲ. ಆಮೇಲೆ ನೀಲಿ ಬಣ್ಣದ ಶಾಲು ಬಂತು ಒಂದಷ್ಟು ಕಡೆಗಳಿಂದ. ಅಂದರೆ ಇಡೀ ಟೋಟಲ್ ಕ್ಯಾಂಪಸ್ಸನ್ನು ಇಡೀ ಕರ್ನಾಟಕದಲ್ಲಿ ನಾವು ಒಂಥರ ಬೆಂಕಿಯ ಚೆಂಡಿನ ಥರ ಮಾಡಿಬಿಟ್ಟೆವು. ಕೋಮುದಳ್ಳೂರಿ ಅಂತ ಹೇಳ್ಬೋದು. ಕೋಮುದಳ್ಳೂರಿಯಾಗಿ ಮಾಡಿಬಿಟ್ಟೆವು. ಅದಕ್ಕಿಂತ ಸ್ವಲ್ಪ ದಿವಸಗಳ ಮೊದಲಿನ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಶಾಲೆ ಕಾಲೇಜುಗಳನ್ನು ಮುಚ್ಚಾಗಿಬಿಟ್ಟಿದ್ದೆವು ಆಲ್ಮೋಸ್ಟ್ 1.5 ವರ್ಷ. ತಿರುಗೇನು ಸ್ವಲ್ಪ ದಿವಸ ಆರಂಭವಾದ ತಕ್ಷಣ ಈ ರೀತಿಯಾಗಿ ನೀವು ಹೇಳಿದ ಕೋಮುದಳ್ಳೂರಿ ಕ್ಯಾಂಪಸ್ನಲ್ಲಿ ಸೃಷ್ಟಿಯಾಗಿಕೊಂಡಿತ್ತು. ಸೊ ಒಂದು ನಾಗರಿಕ ಸಮಾಜ, ನಾವು ಪ್ರಗತಿಯ ವಿಚಾರಕ್ಕೆ ಬರುವಾಗ, ಡೆವಲಪ್ಮೆಂಟ್ನ ವಿಚಾರಕ್ಕೆ ಬರುವಾಗ, ಆಧುನಿಕ ಸಮಾಜವನ್ನು ಕಟ್ತೇವೆ ಅಂತ ಹೇಳುವಂಥದ್ದು, ನಮ್ಮ ಸಂವಿಧಾನದಲ್ಲಿ ಹೇಳುವಂಥ ಆಶಯಗಳನ್ನು ನಾವು ಜಾರಿಗೆ ತರ್ತೇವೆ ಅಂತ ಹೇಳುವಂಥದ್ದು, ವಿಚಾರಿಕ ನೆಲೆಯ ಸೈಂಟಿಫಿಕಲ್ ಟೆಂಪರ್, ವೈಜ್ಞಾನಿಕ ಮನೋಭಾವದ ಶಿಕ್ಷಣವನ್ನು ನಾವು ಕೊಡಲಿಕ್ಕಿದ್ದೇವೆ ಅಂತೆಲ್ಲ ಮಾತನಾಡೋ ಸಂದರ್ಭದಲ್ಲಿ ನಾವು ಎಲ್ಲೋ ಒಂದಷ್ಟು ಹಿಂದಕ್ಕೆ ಹೋದ ಹಾಗೆ ಆಗಲಿಲ್ಲ. ಎಲ್ಲ ಘಟನಾವಳಿಗಳು ನಮ್ಮ ಸರ್ಕಾರ ಏನು ಮಾಡಿದೆ, ನಮ್ಮ ನೀವು ಹೇಳಿದಾಗೆ ನಾವು ಮುಮ್ಮುಖವಾಗಿ ಹೋಗ್ತಾ ಇಲ್ಲ, ಹಿಮ್ಮುಖವಾಗಿ ಹೋಗ್ತಿದೆ. ಮುಮ್ಮುಖವಾಗಿ ನೋಡುವುದಿದ್ರೆ ಏನ್ ನೋಡ್ಬೇಕಂದ್ರೆ, ಎಲ್ಲರನ್ನು ಜೊತೆಗೆ ಸೇರಿಸಿ ನಾವು ಅಭಿವೃದ್ಧಿ ಪಥದಡೆ ಹೋಗ್ಬೇಕಿತ್ತು. ನಾವು ಏನು ಬಹಳ ಕಷ್ಟಪಟ್ಟು ಸ್ವಾತಂತ್ರ್ಯ ಗಳಿಸಿದ ಮೇಲೆ ಒಗ್ಗಟ್ಟಾಗಿದ್ದವರು ಈಗ ಮತ್ತೆ ಒಂದು ಸಂಘರ್ಷ, ಒಂದು ವಿಘಟನೆಯ ಒಂದು ಹಂತ, ಇದು ಸರಿಯಾದ ಒಂದು ಇದು ಕೂಡ ಅಲ್ಲ, ಅಭಿವೃದ್ಧಿಯ ಚಿಹ್ನೆಯೂ ಅಲ್ಲ, ಸರಿಯಾದ ಮಾರ್ಗವೂ ಅಲ್ಲ. ಮತ್ತು ಇದರಿಂದ ನನಗೆ ಅನಿಸುವುದಿಷ್ಟೇ, ಸರ್ಕಾರ ಈ ಒಂದು ನಿರ್ಣಯ ಏನಿದೆ, ಕೋರ್ಟುಗಳು ನಿರ್ಣಯವನ್ನು ಪ್ರಕಟಿಸಬಹುದು, ಆದರೆ ಅದನ್ನು ಪಾಲನೆ ಮಾಡೋದು ಯಾರಿಗೆ ಬಿಟ್ಟದ್ದು? ಈಗ ಸರ್ಕಾರ ಹೇಳ್ಬೋದು, ನೀವು ಹಿಜಾಬ್ ಧರಿಸಬಾರ್ದು ಹೇಳ್ಬೋದಾ? ಹೇಳಲಿಕ್ಕಾಗಲ್ಲ. ನಾನು ಧರಿಸ್ತೇನೆ. ನಾನೊಂದು ಲುಂಗಿ ಹಾಕ್ಕೊಂಡಿದ್ದವನಿಗೆ ನನಗೆ ಸಡನ್ ಪ್ಯಾಂಟ್ ಹಾಕಿದೆ ಅಂತ ಹೇಳಿದರೆ ಆಗ್ತದ? ಅದು ನನಗೇನೆ ಪ್ಯಾಂಟ್ ಹಾಕೊಳ್ಳಕ್ಕೆ ಇರೋನಿಗೆ ನೀವು ಕಚ್ಚಾ ಹಾಕಬೇಕು ಅಂತ ಹೇಳಿದರೆ ಸಾಧ್ಯ ಆಗ್ತದ? ಇದೆಲ್ಲೂ ನಾನ್ ಪ್ರಾಕ್ಟಿಕೇಬಲ್. ಕೋರ್ಟು ಅಲ್ಲಿ ಹೇಳಿದೆ, ಆದರೆ ಸರ್ಕಾರ ಅದನ್ನು ಮಾನ್ಯ ಮಾಡಬೇಕಾಗಿಲ್ಲ. ಸರ್ಕಾರ ಏನು ನಿರ್ದೇಶನ ಕೊಡ್ಬೋದು? ಸರ್ಕಾರ ಹೇಳ್ಬೋದು, ಎಲ್ಲ ಶಾಲಾ ಸಂಸ್ಥೆಗಳಿಗೆ, ಮ್ಯಾನೇಜ್ಮೆಂಟ್ಗಳಿಗೆ ನೀವು ಯಾವುದೇ ಸಂದರ್ಭದಲ್ಲೂ ಕೂಡ ಈ ರೀತಿ ವಿಚಾರಗಳ ಬಗ್ಗೆ ಆಸ್ಪದ ಕೊಡಬೇಡಿ, ಶಿಕ್ಷಣಕ್ಕೆ ಪ್ರಾಧಾನ್ಯತೆಯನ್ನು ಕೊಡಿ ಅಂತ ಹೇಳಿಕೊಂಡು ಅಲ್ಲಿ ಸಮವಸ್ತ್ರದ ಬಗ್ಗೆ, ಸಮವಸ್ತ್ರ ಮತ್ತು ಶಿರವಸ್ತ್ರದ ಬಗ್ಗೆ ಒಂದು ಡೆಫಿನಿಷನ್ ಏನಿದೆ, ಅದರ ವಿಂಗಡಣೆ ಏನಿದೆ, ಅದು ಮಾಡಿ ಮುಗಿಸಿದರೆ ಎಲ್ಲವೂ ಕೂಡ ಒಂದು ಸುಸೂತ್ರವಾಗಿ ಹೋಗುವಂಥದ್ದು. ಈಗ ಇವರು ಏನಾಗುತ್ತೆ, ನಾನು ಜಡ್ಜ್ಮೆಂಟನ್ನು ಒಪ್ಕೊಂಡಿಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಈಗಾಗಲೇ ಒಂದಷ್ಟು ಮಂದಿ ತೀರ್ಮಾನ ಮಾಡಿದ್ದಾರೆ ಕೂಡ. ಸುಪ್ರೀಂ ಕೋರ್ಟ್ ಹೋದಾಗ ಆ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಆಗ್ತದೆ, ಆ ವಾದಗಳು ಚರ್ಚೆಗೆ ಒಳಪಡ್ತವೆ. ಆ ಚರ್ಚೆಗೆ ಒಳಪಟ್ಟಾಗ ದೇಶದಾದ್ಯಂತ ಒಂದು ಏನಾಗತ್ತೆ, ವೈಬ್ರೇಟ್ ಆಗತ್ತೆ, ಮನಸ್ಸುಗಳು ಕದರ್ತಾ ಹೋಗ್ತವೆ. ಯಾವುದೋ ಒಂದು ಕಡೆ ವಾಲ್ಬಹುದು,
ನಿಷ್ಪಕ್ಷಪಾತವಾಗಿ ಹೋಗ್ಬೋದು, ಪಕ್ಷಪಾತವಾಗಿ ಹೋಗ್ಬೋದು. ಆಗ ಇಡೀ ದೇಶದ ಸರ್ಕಾರ, ಇಡೀ ಬೇರೆ ಬೇರೆ ಸರ್ಕಾರ ಇದೆ ರಾಜ್ಯಗಳಲ್ಲಿ, ಎಲ್ಲ ಸರ್ಕಾರಗಳು ಕೂಡ ಇದು ಸ್ಪ್ರೆಡ್ ಆಗುತ್ತೆ, ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗ್ಬೋದು. ಈಗ ಎಸ್ ಆ ವಿಚಾರಕ್ಕೆ ಕೂಡ ಬರ್ತೇನೆ. ಕ್ಯಾಂಪಸ್ ಅಂದರೆ ಶಾಲೆಯ ಒಂದು ಆವರಣ, ಅದರ ಆಚೆಗೆ ಅದರ ಹೊರಗಡೆ ಇರುವಂಥ ಹಿಂದೂ ಸಮುದಾಯಕ್ಕೆ, ಜೈನರು ಇರ್ಬೋದು, ಬೌದ್ಧರು ಇರ್ಬೋದು, ಅಥವಾ ಸಿಖ್ಖರು ಇರ್ಬೋದು, ಅವರಿಗೆ ಇದೊಂದು ವಿಷಯವಾ? ಅಲ್ಲ, ಈಗ ಹಿಜಾಬ್ ಅಥವಾ ಸ್ಕಾರ್ಪ್ ಅಥವಾ ನಾವೇನು ಈಗ ಹೇಳ್ತಾ ಇದ್ದೇವೆ, ಇದು ಕ್ಯಾಂಪಸ್ನ ಹೊರಗಡೆಯ ಹಿಂದೂ ಸಮುದಾಯದವರಿಗೆ, ಇಸ್ಲಾಂ ಅವರನ್ನು ಬಿಟ್ಟು ಈ ವಿಚಾರಕ್ಕೆ ಹೊರತುಪಡಿಸಿ ಉಳಿದವರಿಗೆ ಇದೊಂದು ತಕರಾರಿನ ವಿಚಾರವಾ ಒಂದು ನಾಗರಿಕ ಸಮಾಜದ ಒಳಗಡೆ? ಅಲ್ಲ, ಇದೇ ಒಂದು ಜಡ್ಜ್ಮೆಂಟ್ ಆಧಾರವನ್ನು ಇಟ್ಕೊಂಡ್ರೆ ನಾಳೆ ಸಿಖ್ಖರಿಗೆ ಏನಾಗುತ್ತೆ, ಸಿಖ್ ಸಮುದಾಯದವರಿಗೆ, ಅಥವಾ ಹಿಂದೂ ಸಮುದಾಯಕ್ಕೆ ಬರೋಣ. ಹಿಂದೂ ಸಮುದಾಯ, ನಾನೇ ಒಂದು ಸ್ಕೂಲನ್ನು ರನ್ ಮಾಡ್ತೇನೆ, ಹಿಂದೂ ಸಮುದಾಯಕ್ಕೆ ಆಯಿತು, ಅಲ್ಲಿ ಏನಾಗುತ್ತೆ, ಅಲ್ಲಿ ಇಂಥ ಒಂದು ವಸ್ತುಗಳನ್ನು ಹಾಕ್ಕೊಂಡು ಬರಬಾರ್ದು, ಇಂಥ ಒಂದು ಆಭರಣಗಳನ್ನ ಹಾಕ್ಕೊಂಡು ಬರಬಾರ್ದು, ಎಲ್ಲವರೆ ಬರುತ್ತೆ. ಇವೆಲ್ಲವೂ ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ. ಇಲ್ಲಿ ಶಿಕ್ಷಣಕ್ಕೆ ನೀವು ಇದೇ ಒಂದು ಜಡ್ಜ್ಮೆಂಟಲ್ಲಿ ಹಿನ್ನೆಲೆಯಲ್ಲಿ ಇದನ್ನು ಕೇವಲ ಒಂದು ನಾವು ವಿದ್ಯಾಭ್ಯಾಸದ ಹಿನ್ನೆಲೆ ಏನು ಹೇಳಿದ್ದಾರೆ ಅಂದರೆ, ಹಿಜಾಬು ಧಾರ್ಮಿಕ ಆಚರಣೆಯ ಭಾಗ ಅಲ್ಲ ಅಂತ ಹೇಳಿದ್ರು. ಹೌದು ಹೌದು ಹೌದು, ಇವತ್ತಿನ ತೀರ್ಪು ಕೂಡ ಅದನ್ನೇ ಹೇಳುವಂಥದ್ದು. ಹಿಜಾಬ್ ಧಾರ್ಮಿಕ ಆಚರಣೆ ಭಾಗ ಅಲ್ಲ ಅಂತ ತಿಳ್ಕೊಂಡು, ಹಿಜಾಬ್ ಅವಶ್ಯಕ ಧಾರ್ಮಿಕ ಆಚರಣೆಯ ಅಂಗ ಅಲ್ಲ ಅಂತ ಹಾಗೇನೆ ತಿಳ್ಕೊಂಡ್ರೆ ಈ ಇನ್ನೊಂದು ನಾವು ವಿಚಾರ ವಿಮರ್ಶೆ ಮಾಡೋಣ. ಈ ವಿದ್ಯಾರ್ಥಿಗಳು, ಈಗ ಆದಂತ ವಿದ್ಯಾರ್ಥಿಗಳು, ಸರ್ಕಾರ ಎಜುಕೇಶನ್ ಅಂತ ಕೊಡ್ತಾ ಏನು ಹೇಳ್ತಿದ್ವಿ, ನನ್ನ ಪ್ರಕಾರ, ನನ್ನ ಇಷ್ಟು ವರ್ಷದ ನಾನು ಒಂದು ಇದರ ಹಿನ್ನೆಲೆ ಹೋದ ಪ್ರಕಾರ, ಈ ಶಿಕ್ಷಣದ ಸರ್ಕಾರ ಏನು ಹೇಳುತ್ತೆ, ದಟ್ ಈಸ್ ಶೇಮ್ ಟು ದೆಮ್. ಶಿಕ್ಷಣ ಅಂತ ಏನು ಹೇಳ್ತಾರೆ, ಈಗ ನಾನು ನಿಮಗೆ ಶಿಕ್ಷಣ ಕೊಟ್ಟಿದೆ ಅನ್ನೋ ಸರ್ಕಾರ, ನನಗೇನೆ ಸರ್ಕಾರ ಶಿಕ್ಷಣ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಸರ್ಕಾರಕ್ಕೆ ಧೈರ್ಯ ಇದೆ? ನಾನು ಹಣ ಕೊಟ್ಟು, ನಾನು ಫೀಸ್ ಕಟ್ಟಿ, ನಾನು ಪದವಿ ಮಾಡಿದ ಮೇಲೆ ನಮ್ಮ ಇಷ್ಟು ಮಂದಿ ಶಿಕ್ಷಣ ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಸರ್ಕಾರಕ್ಕೆ ಶೇಮ್. ಎರಡನೇದಾಗಿ, ಸರ್ಕಾರ ನಾನು ಒಬ್ಬ ಪದವಿ ಅಂತ ಆದಮೇಲೆ ನಾನು ನನ್ನ ವೃತ್ತಿಯನ್ನು, ಉದ್ಯೋಗವನ್ನು ಮಾಡದಿದ್ದರೆ ಯಾವ ಸಮಾಜಕ್ಕೆ ನಷ್ಟ, ಸರ್ಕಾರಕ್ಕೆ ನಷ್ಟ? ಇದನ್ನು, ಈ ಮೂಲಭೂತ ವಿಚಾರಗಳನ್ನು ನಾವು ಪ್ರಜೆಗಳು ಅರ್ಥ ಮಾಡ್ಕೊಳ್ಬೇಕು, ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ನಿರುದ್ಯೋಗ ಅನ್ನೋದು ಯಾಕೆ ಸರ್ಕಾರಕ್ಕೆ ಅದು ಒಂದು ರೀತಿ ನಷ್ಟ? ನಿರುದ್ಯೋಗ ಅನ್ನೋ ಸರ್ಕಾರದ ಸಮಸ್ಯೆ ಯಾಕೆ? ಸರ್ಕಾರ ನಡೆಸಬೇಕಾದ್ರೆ ಆದಷ್ಟು ಮಂದಿ ಅಥವಾ ಶಾಲೆಯಿಂದ ಹೊರಗೆ ಪದವಿ ಪಡೆದು ಹೊರಗೆ ಬಂದಂಥ ಎಲ್ಲರೂ ಕೂಡ ಉದ್ಯೋಗಸ್ಥರಾದರೆ ಮಾತ್ರ ಅದು ಒಂದು ಅಭಿವೃದ್ಧಿ ಹೊಂದಿದ ದೇಶ ಅಂತ ಹೇಳಲಿಕ್ಕೆ ಸಾಧ್ಯ. ಕಲ್ಯಾಣ ರಾಷ್ಟ್ರ ಅಂತ ಹೇಳ್ತೇವಲ್ಲ, ವೆಲ್ಫೇರ್ ಸ್ಟೇಟ್. ಈಗ ಮುಸ್ಲಿಮರನ್ನು ತಗೊಳ್ಳೋಣ, ಅವರು ವಿದ್ಯಾಭ್ಯಾಸ ಮಾಡಿ ಹೊರಗೆ ಬರ್ತಾರೆ, ಆಯ್ತು, ನಾನು ಕಾಲೇಜಲ್ಲಿ ನನಗೆ ರೆಸ್ಟ್ರಿಕ್ಷನ್ ಮಾಡಿದ್ರೆ ಕಾಲೇಜ್ ಮಾತ್ರ, ಇನ್ನು ಕೆಲಸಕ್ಕೆ ಸೇರಬೇಕು. ಕೆಲಸಕ್ಕೆ ಸೇರಿದಾಗ ಅರ್ಹತೆ ಇದೆ, ಅಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಇದೆ. ಇನ್ಸ್ಟಿಟ್ಯೂಷನ್ ಈಗ ಅಲ್ಲಿ ಇವರಿಗೆ ಯಾವುದೋ ಸ್ಕೂಲ್ಗೆ ಹೋಗುವಾಗ ಕ್ಲರ್ಕ್ ಜಾಬೋ ಬೇರೆ ಜಾಬೋ ಏನೋ ಬರುತ್ತೆ, ಹಾಗೇನು ಮಾಡಬೇಕು? ಅಂದರೆ ನೀವು ಹೇಳುವಂಥದ್ದು, ಈ ಒಟ್ಟು ತೀರ್ಪು ಅನುಷ್ಠಾನಕ್ಕೆ ಬಂದ ಸಂದರ್ಭದಲ್ಲಿ ಒಂದಷ್ಟು ಜನ ಶಿಕ್ಷಣದಿಂದ ಹೊರಗೆ ಉಳಿತಾರೆ, ಶಿಕ್ಷಣ ವಂಚಿತರಾಗ್ತಾರೆ, ಉದ್ಯೋಗ ವಂಚಿತರಾಗ್ತಾರೆ, ಶಿಕ್ಷಣದಿಂದ ವಂಚಿತರಾಗ್ತಾರೆ, ಉದ್ಯೋಗದಿಂದ ವಂಚಿತರಾಗ್ತಾರೆ ಅಂತ. ಎಸ್, ಈಗ ನಾನು ವಕೀಲರೇ, ಈ ನಡುವೆ ಈ ಒಂದು ಘಟನೆ ಅಥವಾ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿಯಲ್ಲಿ ಏನು ಈ ಒಂದು ಮೊದಲ ಬಾರಿಗೆ ಇದರ ಒಂದು ಧ್ವನಿ ಕೇಳಿತ್ತು. ಅಲ್ಲಿಯ ಅಂದರೆ ಹಿಜಾಬ್ ಪರವಾಗಿ ಮಾತನಾಡಿದ ವಿದ್ಯಾರ್ಥಿನಿಯರು ಕೋರ್ಟ್ಗೆ ಹೋಗ್ತಾರೆ. ಸೊ ಅದರ ಹಿನ್ನೆಲೆಯಲ್ಲಿ ಇವತ್ತಿನ ತೀರ್ಪು ಬಂದಿರುವಂಥದ್ದು. ಆ ವಿದ್ಯಾರ್ಥಿನಿಯರು ಇವತ್ತಿನ ತೀರ್ಪಿನ ಮೇಲೆ ಮಾತಾಡಿದ್ದಾರೆ. ಆ ವಿದ್ಯಾರ್ಥಿನಿಯರು ಮಾತನಾಡಿದ್ದಾರೆ, ಆ ತೀರ್ಪು ನಮಗೆ ಅದು ಅಷ್ಟೊಂದು ಸಮಾಧಾನ ತಂದಿಲ್ಲ ಅಂತ. ಎಸ್, ಆ ವಿದ್ಯಾರ್ಥಿನಿಯರು ಏನು ಮಾತಾಡಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಉಡುಪಿಯಲ್ಲಿ ವಿದ್ಯಾರ್ಥಿನಿಯರು ಮಾತನಾಡಿರುವಂಥದ್ದು ಈ ಹಿಜಾಬ್ಗೆ
ನಾವು ನಮ್ಮ ಶಾಲೆ ನಮ್ಮ ಏನು ವಿದ್ಯಾಭ್ಯಾಸದ ಬಗ್ಗೆ ತೀರ್ಮಾನ ಮಾಡ್ತೇವೆ. We don't know to explain them, we have so much hope in them, no sir, without hijab they are not going to attend the colleges because we asked for the hijab, and that's what we have. It's total injustice what we have got today. It's total injustice what we have got today, and we had so much hope in our judicial system, in our society of constitutional values, but we are feeling like we have been betrayed by our own country. It's really sad to see that. I don't know how they try to decide. Like they're just saying that it's not important in our religion. When it's important in our religion, why are they saying that it's not important in our religion? ನಮಗೆ ಹಿಜಾಬ್ ಬೇಕು, ನಮಗೆ ಹಿಜಾಬ್ ಹಾಕಿ ಕ್ಲಾಸಲ್ಲಿ ಕೂತ್ಕೊಳ್ಳಿಕ್ಕೆ ನಾವು ಅದಕ್ಕೆ ಹೈಕೋರ್ಟಿಗೆ ಹೋದದ್ದು, ಅವರಿಗೆ ಅಪ್ರೋಚ್ ಮಾಡಿದ್ದು, ಅಂಡ್ ನಮಗೆ ತುಂಬಾ ಭರವಸೆ ಇತ್ತು ದಟ್ ವಿ ವಿಲ್ ಗೆಟ್ ಜಸ್ಟಿಸ್ ಇನ್ ಹೈಕೋರ್ಟ್. ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ಗೆ ಸಿಗ್ಲಿಲ್ಲ. ಸೊ ನಾವು ಹೋದದ್ದು ನಮಗೆ ಹಿಜಾಬ್ ಬೇಕಂತ. ನಾವೀಗ ನಾವು ಹಿಜಾಬ್ ತೆಗೆದು ನಾವು ಕ್ಲಾಸ್ ಒಳಗೆ ಹೋಗುದಿಲ್ಲ. Sir, it's their wish, sir. It's their wish. I don't know whether that lady, that ma'am, the judge knows about what is written in the Quran. ಅಲ್ಲ, ಹಾಗಿದ್ರೆ ನೀವು ಹೈಕೋರ್ಟ್ ಇದು ನಿಮ್ಮ ವಾದನ ಕೇಳಿದೆ ಹೈಕೋರ್ಟ್? ಹೇಳಿಲ್ಲ, ಬಟ್ ನಾನು ಇದು ಹೇಳ್ತಾ ಇರೋದು ಅದು ರಾಂಗ್ ಸರ್. Like based on our religion, it is wrong. ಆದೇಶ ಕೊಟ್ಟಿರೋದು ರಾಂಗ್ ಅಂತ ಕೊಟ್ಟಿದ್ದಾರೆ. Yeah, sir, it's wrong, sir. They are saying that it's not important in our religion. But it is important, sir. Are you facing any kind of pressure over this? Because ಕನ್ನಡದಲ್ಲಿ ಮಾತಾಡಿ ಈಗ ನೀವು ಯಾರು ಹೈಕೋರ್ಟ್ ನ ಏನು ತೀರ್ಪು ಬಂದಿದೆ ಅದನ್ನ ನೀವು ಫಾಲೋ ಮಾಡೋದಿಲ್ಲ, ಒಪ್ಪುದಿಲ್ಲ ನೀವು? ಸರ್, ಆಕ್ಚುಲಿ ನಾವು ಫಸ್ಟ್ ಹೇಳಿದ್ದೇನೆ, ನಾವು ಹೈಕೋರ್ಟಿಗೆ ಹೋದದ್ದು ಹಿಜಾಬ್ ಬೇಕಂತ. ಸೊ ನಾವು ನಮ್ಮ ವಿರುದ್ಧ ಬಂದಿದೆ, ದ ಜಜ್ಮೆಂಟ್ ಇಸ್ ನಮ್ಮ ವಿರುದ್ಧ ಬಂದಿದೆ. ಸೊ ನಾವು ಕಾಲೇಜ್ ಹೋಗುದಿಲ್ಲ ವಿದೌಟ್ ಹಿಜಾಬ್, ಬಟ್ ವಿ ವಿಲ್ ಫೈಟ್ ಫಾರ್ ಇಟ್. ನಾವು ಫೈಟ್ ಮಾಡ್ತೇವೆ. ನಾವು ಎಷ್ಟು all the legal ways we'll try and we'll fight for our justice, our rights, and the verdict which came today is it's unconstitutional, because when constitution is only providing us to do this, providing us to follow my religion, follow whatever I can wear, ನಮ್ಮ ಕಾನ್ಸ್ಟಿಟ್ಯೂಷನ್ ನನಗೆ ಇದು ಹಕ್ಕು ಕೊಟ್ಟಿದೆ. ಸೊ ಐ ಥಿಂಕ್ ಇವತ್ತಿದು ಯಾವ್ದು ವರ್ಡಿಗೆ ಬಂದಿದೆ ಅದೊಂದು ಪ್ರೆಷರ್ ಇಂದ ಬಂದಿದೆ ಐ ಫೀಲ್. ಯಾಕೆಂದ್ರೆ ನಾವು ಯಾವಾಗ ಪಿಟಿಷನ್ ಹಾಕಿದ್ದೇವೆ ಹೈಕೋರ್ಟಿಗೆ 31st, ಆವಾಗ ಒಂದು ಸರ್ಕ್ಯುಲರ್ ಬರ್ತದೆ ಗವರ್ಮೆಂಟ್ ಇಂದ. ಸರ್ಕ್ಯುಲರ್ ಬರ್ತದೆ ಅಂತಂದ್ರೆ ಆಫ್ಟರ್ ದಟ್ ಒಂದು ಸರ್ಕ್ಯುಲರ್ ಬರ್ತದೆ ಗವರ್ಮೆಂಟ್ ಇಂದ ದಟ್ ಯೂನಿಫಾರ್ಮ್ ಸಮವಸ್ತ್ರ ಇಸ್ ಕಂಪಲ್ಸರಿ, which should be come like starting academy ಅಲ್ಲಿ ಬರಬೇಕಿತ್ತು ಅದು ಸರ್ಕ್ಯುಲರ್. ಆದ್ರೆ ನಾವು ಹೈಕೋರ್ಟಿಗೆ ಹೋದಾಗ ನಾನು ಫೈಟ್ ಮಾಡ್ತೇನೆ, ಅದಕ್ಕೆ ಎಷ್ಟಾಗ್ತದೆ ಅಷ್ಟು ಫೈಟ್ ಮಾಡ್ತೇನೆ, ಎವ್ರಿ ಲೀಗಲ್ ವೇ ಅಲ್ಲಿ ಫೈಟ್ ಮಾಡ್ತೇನೆ. ಸೊ ನಮ್ಮ 6 ಮೆಂಬರ್ಸ್ ಇದು ಸೇಮ್ ಒಪಿನಿಯನ್ ಇದೆ. ಈಗ ನಾವು ಹಿಜಾಬ್ ಇಲ್ಲದೆ ನಾವು ಕ್ಲಾಸ್ ಒಳಗೆ ಹೋಗುದಿಲ್ಲ, ಯಾಕೆಂದ್ರೆ ನಮಗೆ ಹಿಜಾಬ್ ಬೇಕು. ದಿಸ್ ಇಸ್ ಮೈ ಎಸೆನ್ಷಿಯಲ್ ಪಾರ್ಟ್ ಆಫ್ ಮೈ ರಿಲಿಜನ್. ಈಗ ಅದು ಡಿನೈ ಮಾಡ್ತಿದ್ದಾರೆ, ಹೈಕೋರ್ಟ್ ಹೇಳಿದ್ದಾರೆ ಇದು ನಮ್ಮ ಎಸೆನ್ಷಿಯಲ್ ಪಾರ್ಟ್ ಅಲ್ಲ ಅಂತ. ಆದ್ರೆ ಹ್ಯಾಸ್ ಶಿ ಮೆನ್ಷನ್ ಇಟ್ಸ್ ರಿಟನ್ ಇನ್ ಕುರಾನ್ that girl should cover her hair and chest and her other body parts also. So the way they are showing that it's really wrong, because the way they are putting pressure, the way they are doing it communal ಮಾಡಿ ಇದನ್ನು ಬೇಕಂತ ಪ್ರೆಷರ್ ಹಾಕಿಲ್ಲ, ನಮ್ಮ ವರ್ಡಿಕ್ಟ್ ಅನ್ನು ನಮ್ಮ ವಿರುದ್ಧ ಮಾಡಿದ್ದಾರೆ. ಸೊ ಯಾ, ಹಾಗಾದ್ರೆ ಬೇರೆ ಪ್ರಕರಣಕ್ಕೂ ಸರ್ಕಾರ ಪ್ರೆಷರ್ ಹಾಕಿದ್ರೆ ಕೋರ್ಟ್ ಕೇಳುತ್ತೆ ಅಂತ ಹೇಳ್ತೀರಾ? ಬೇರೆ we have said like several times this question have arrived and we have answered for this question. It's their wish, ma'am. It's our wish to follow our religion and culture. It depends on the people to follow them and not. You continue your academic year. This year, ಪರೀಕ್ಷೆ ಬರೀತೀರಾ ನೀವು? we continue. We are ready to write our exams, sir. We will be preparing our exams by our own, because we have not attended this class for 3 months. We will be preparing it, but it depends on our government. It depends on our college who will allow us inside the college with hijab.
We have signed this petition because we wanted to wear hijab, we want to wear hijab and enter the classroom and write the exam. Yes sir, this is I have another question for you all. Like, you people are raising a question on us that is education important or a religion? Why can't I question you, sir? Why can't I question our government, sir? Why are they raising a question on our uniform and education? Is uniform important for them more than our education? They are the one, they are the one making us illiterate. They are the one wanting us to push us. They are the one who are not allowing us to study. They are the one who are letting us inside the home. They are trying to make us illiterate. There is one section that is also going to after this. I could have said before the protest started, there was no the petitioners are not able to submit proof that you were wearing the hijab inside classroom. What do you have to say? Sir, we have already explained this what happened actually from starting. We are explaining every media that what actually happened with this. So you want me to repeat it? No, I'm just asking a response because Ma'am, this is the only question we are asking for, ma'am. Why they had to pull this so long? They exaggerated it, ma'am. They could have solved it inside the campus itself. It was just a basic right we were asking for, and they didn't allow us to do that, and they just put us outside the class without even thinking that we would lose our education, we would lose our 1 year or 2 year. I don't know. They have ruined so many lives. They have ruined so many students' lives right now. How long are you going to continue? We will be continuing till we get our rights. Because we have been fighting for our rights and we are not going to compromise on it. Sir, ನಾವು ಅವರನ್ನು ಫಾಲೋ ಮಾಡಿದಲ್ಲ, ನಾವು ನಮ್ಮ ಕುರಾನ್ ಅನ್ನು ಫಾಲೋ ಮಾಡಿದ್ವಿ. ನಮ್ಮ ಕುರಾನ್ ಹೇಳಿದ ಮೇಲೆ ನಮಗೆ ಅದು ಫೈನಲ್ ಸರ್. We are just trying to let them know that what is written in our Quran and our religion expects. ಇದನ್ನ ನಿಮ್ಮ ಲಾಯರ್ ಕೋರ್ಟ್ ಅಲ್ಲಿ ಹೇಳಿದ್ದಾರೆ. Yes sir. ನೋಡ್ಕೊಂಡು ಹೇಳಿರೋದು. Yes sir. ನಮ್ಮ ಲಾಯರ್ ಹೇಳಿದ್ದಾರೆ ಮುಂಚೆನೆ that ಹೀಗೆ ಸೂರಾ ಇಂದ ಹೀಗೆ ವರ್ಸ್ ಇಂದ ಇದೆ ಹಿಜಾಬಿನ ಬಗ್ಗೆ ಇದೆ, ಕುರಾನ್ ಅಲ್ಲಿ ಬರೆದಿದೆ. ಅವರು ಆವಾಗ ಎಕ್ಸೆಪ್ಟ್ ಮಾಡಿದ್ದಾರೆ ಜಡ್ಜಸ್. ಬಟ್ ಈಗ ಇದು ಸ್ಟೇಟ್ಮೆಂಟ್ ಯಾಕೆ ಬಂತು ಗೊತ್ತಿಲ್ಲ, ಇದು ರೀಸನ್ ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಸರ್. ದೇ ಆರ್ ಡೂಯಿಂಗ್ ಇಟ್ ಫಾರ್ ಸಮ್ ಅದರ್ ರೀಸನ್, ಐ ಡೋಂಟ್ ನೋ ಅಬೌಟ್ ದಿಸ್, ಬಟ್ ದೇ ಹ್ಯಾವ್ ಪುಟೆಡ್ ದಿಸ್ ರೀಸನ್ ದಟ್ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಇನ್ ಅವರ್ ರಿಲಿಜನ್. ಇದು ಉಡುಪಿಯಲ್ಲಿ ವಿದ್ಯಾರ್ಥಿನಿಯರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮೆಟ್ಟಿಲೇರಿದ್ದ ವಿದ್ಯಾರ್ಥಿನಿಯರು ಇವತ್ತು ಮಾತನಾಡಿರುವಂಥ ವಿಚಾರ ಇದು. ನಾವು ಈ ತೀರ್ಪು ನಮಗೆ ಸಮಾಧಾನವನ್ನು ತಂದಿಲ್ಲ ಮತ್ತು ನಮ್ಮ ಶಿಕ್ಷಣ ಮತ್ತು ಒಟ್ಟು ನಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ನಮಗೆ ಅದು ಭಾರಿ ಒಂದು ಆತಂಕಕಾರಿಯಾದಂಥ ಬೆಳವಣಿಗೆ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತು ನಾನು ಇನ್ನೂ ಒಂದು ವಿಚಾರವನ್ನು ಕೆಲವು ನಿಮ್ಮ ಹತ್ರ ಗಮನಕ್ಕೆ ತರುವಂಥದ್ದು, ಇವತ್ತಿನ ಈ ತೀರ್ಪು ಪ್ರಕಟ ಆದ ಸಂದರ್ಭದಲ್ಲೇ ಐ ಥಿಂಕ್ ರಾಯಚೂರು ಅಥವಾ ಜಿಲ್ಲೆ ನನಗೆ ಮರೆತು ಹೋಯಿತು, ಅಲ್ಲಿಯ ಕಾಲೇಜಿನ ವಿದ್ಯಾರ್ಥಿನಿಯರು ಪರೀಕ್ಷಾ ಹಾಲ್ನಿಂದ ಹೊರಗಡೆ ಬರ್ತಾರೆ. ಈ ತೀರ್ಪು ಬಂದ ತಕ್ಷಣವೇ ಅವರಿಗೆ ಕಾಲೇಜಿನ ಅಥವಾ ಸ್ಕೂಲ್ನವರು ಪರೀಕ್ಷೆ ನಡೀತಾ ಇತ್ತು, ಹಿಜಾಬ್ ಧರಿಸಬಾರದು ಅಂತ ಕೋರ್ಟ್ ತೀರ್ಮಾನ ಬಂದಿದೆ, ನೀವು ತರಗತಿಯಲ್ಲಿ ಯಾವ ರೀತಿ ಕೂತ್ಕೊಳ್ತೀರಿ ಪರೀಕ್ಷಾ ಹಾಲ್ನಲ್ಲಿ, ಹಿಜಾಬ್ ಧರಿಸಿಯೋ ಇಲ್ಲವೋ ಅಂತ ಕೇಳುವಾಗ ಇಲ್ಲ ನಮಗೆ ಹಿಜಾಬ್ ಧರಿಸಲೇಬೇಕು, ಇಲ್ಲ ಕೋರ್ಟ್ ಈ ರೀತಿ ನಿರ್ದೇಶನ ಕೊಟ್ಟಿದೆ ಅಂತ ಹೇಳುವಾಗ ನೀವು ಹಿಜಾಬ್ ಧರಿಸಿ ತರಗತಿಯಲ್ಲಿ ಕುಳಿತುಕೊಳ್ಳುವಾಗ ಇಲ್ಲ ಅಂತ ಹೇಳುವಾಗ ಆ ಒಂದು 7-8 ವಿದ್ಯಾರ್ಥಿನಿಯರು ಪರೀಕ್ಷಾ ಹಾಲ್ನಿಂದ ತಿರುಗಿ ಮನೆಗೆ ಹೋಗ್ತಾರೆ. ಇದು ಭಾಳ ದುಃಖಕರದ ವಿಚಾರ. ಏನಂದರೆ ಕೋರ್ಟು ತೀರ್ಮಾನ ಅಂತ ಹೇಳುವಂಥದ್ದು ಮತ್ತು ಸರ್ಕಾರ ಆಡಳಿತ ಅನ್ನೋದು ಬೇರೆ ಬೇರೆ ಆಗಿರ್ತದೆ. ಕೋರ್ಟು ನಿರ್ದೇಶನ ಅಲ್ಲ. ಈಗ ಯಾವುದೇ ಒಂದು ಸಂಸ್ಥೆ ನಮ್ಮ ಒಂದು ಕಮಿಟಿ ಇರುತ್ತೆ, ಕಮಿಟಿಯಲ್ಲಿ ಎಲ್ರಿಗೂ ಕೂಡ ನಾವು ಸಮಾನ ಅವಕಾಶ ಕೊಡೋಣ, ಅವರವ್ರ ರೆಸ್ಪೆಕ್ಟ್ ಕೊಡೋಣ, ಹಿಜಾಬ್ ಹಾಕಿ ಬರಲಿ ಹಾಕದೆ ಬರಲಿ ಅಂತ ತೀರ್ಮಾನ ಮಾಡಿದ ಮೇಲೆ ಅಷ್ಟಕ್ಕೆ ಇನಫ್, ಅಲ್ಲೇ ಆಯಿತು. ಕೋರ್ಟ್ ನಿರ್ದೇಶನ ಅಲ್ಲ. ಕೋರ್ಟ್ ಇದರಲ್ಲಿ ಏನು ಹೇಳಿದೆ ಅಂದರೆ ಹಿಜಾಬು ಧಾರ್ಮಿಕ ಆಚರಣೆ ಮೂಲಭೂತ ವಿಚಾರ ಹೇಳಿದೆ, ಅದು ಧಾರ್ಮಿಕ ಆಚರಣೆಯಲ್ಲಿ ಬರುವುದಿಲ್ಲ ಅಷ್ಟನ್ನೇ ಹೇಳಿದ ಹೊರತು ನೀವು ಕಂಪಲ್ಸರಿ ಮಾಡಿ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿಲ್ಲ. ಈ ನಮ್ಮ ಅಧ್ಯಾಪಕರು ಏನು ಹೇಳಿದ್ದಾರೆ, ಇದು ಅಧ್ಯಾಪಕರ ತಪ್ಪು, ಅವರ ಭವಿಷ್ಯವನ್ನೇ ಹಾಳು ಮಾಡಿದೆ, ಅದು ಬಹಳ ದೊಡ್ಡ ಅಪರಾಧ. ಇನ್ನೊಂದು ಈ ಮಕ್ಕಳು ಏನು ಹೇಳಿದ್ದಾರೆ ಈಗ ಪ್ರೆಸ್ ಮೀಟಲ್ಲಿ, ಅವ್ರಿಗೆ ಏನು ಆತಂಕ ಅಂದ್ರೆ ಇಷ್ಟು ದಿವಸ ನಾವು ಆಚರಿಸಿ ಬಂದಂತ ಇವತ್ತಿಂದ ನಾಳೆ ಅದನ್ನು ಮುಕ್ತಗೊಳಿಸಲು ಕೂಡ ಸಾಧ್ಯ ಇಲ್ಲ.
ಯಾವುದು ಕೂಡ ದೀರ್ಘ ಕಾಲದಿಂದ ನಾವು ಅದು ಬಾಲ್ಯದಿಂದ ಅಥವಾ ಅವರದ್ದು ಒಂದು ಮೂರ್ನಾಲ್ಕು ವರ್ಷದಿಂದ ಐದಾರು ಮನೆಯಲ್ಲಿ ಆರಂಭ. ಎಸೆ ಒಂದು ಪರಂಪರಾಗತವಾಗಿ ಕೂಡ ನಡ್ಕೊಂಡು ಬಂದಿದ್ದನ್ನ ಬಂದಿರಬಹುದು. ನಾವು ಅದನ್ನು ಈ ಎಲ್ಲ ನೋವುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನೊಬ್ಬ ವಿಚಾರವಾದಿ, ನಾನೊಬ್ಬ ಪ್ರಗತಿಶೀಲ ಅಂತ ಹೇಳ್ಕೊಂಡು ನಾನು ಏನೇನೋ ಮಾಡುವುದು ಅಲ್ಲ. ನಾನು ಅಲ್ಲಿ ಆಯಿತು ಜಡ್ಜಿಮೆಂಟ್ ಬಂತು ಅಂತ ಹೇಳ್ಕೊಂಡು ಅಲ್ಲಿ ಏನೋ ಡೈರೆಕ್ಷನ್ ಬಂದದಿಗೆ ಅಲ್ಲ, ನೀವು ಅಲ್ಲಿ ಇದ್ದವ್ರನ್ನ ಎಬ್ಬಿಸಿ, ಇದೆಲ್ಲ ಏನು ಅರ್ಥ ಇದೆಯಾ? ಮೌಢ್ಯತೆ ಅದು. ಎಷ್ಟು ಮಂದಿಗೆ, ಎಷ್ಟು ವಿದ್ಯಾರ್ಥಿಗಳ ಒಂದು ಶಿಕ್ಷಣ ಅಂತ ಹೇಳಿದ್ರೆ ಅವರು ಒನ್ ಇಯರ್, ಒಂದು ಆಯುಷ್ಯನ 1 ವರ್ಷ ಹೋಯ್ತಲ್ವ ಅವ್ರಿಗೆ. ಈ ರಿಪೀಟರ್ಸ್ ಅಂತ ಹೇಳ್ಕೊಂಡು ಇನ್ನೂ ಬರೆಯಬೇಕಷ್ಟೇ ಇಷ್ಟದೆ. ಇದು ಬಹಳ ದೊಡ್ಡ ಆಘಾತ. ನನಗೆ ನೀವು ಹೇಳಿದಾಗ ಸಾಧ್ಯ ಇಲ್ಲ ಅದನ್ನು ಸಹಿಸ್ಕೊಳ್ಳಿಕ್ಕೆ. ಆ ವಿದ್ಯಾರ್ಥಿನಿಯರು ಕೂಡ ಆ ಸಂದರ್ಭದಲ್ಲಿ ಒಂದು ಅವರ ಭವಿಷ್ಯ ನೋಡಬೇಕು, ಆಯ್ಕೆಗಳಿತ್ತು. ವಿದ್ಯಾರ್ಥಿನವರು ಸರಿ 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 ಅಂತ ಹೇಳಲ್ಲ, ಆದರೆ ಪರೀಕ್ಷೆ ನಡೀತಿದ್ದಾಗ ಯಾಕೆ ಇವರು ಅಧ್ಯಾಪಕರು ಯಾಕೆ ಹೋಗಿ ಹೇಳಬೇಕು? ಎಲ್ಲಾದರೂ ನಿರ್ದೇಶನ ಬಂದಿದೆಯಾ ಸರ್ಕಾರದಿಂದ ಅವರನ್ನು ಕಳಿಸಿ ಅಂತ? ಇದೆಲ್ಲ ಸರಿಯಲ್ಲ. ಆಯಿತು, ವಿದ್ಯಾರ್ಥಿಗಳಿಗೆ ಅವರು ಇಮ್ಮೆಚ್ಯೂರ್ಡು, ಬುದ್ಧಿ ಇಲ್ಲ ಅಂತ ಹೇಳ್ಬೋದು. ಬುದ್ಧಿ ಇದ್ದವ್ರು ಏನು ಮಾಡ್ತಾರೆ? ಆಡಳಿತ ನಡೆಸುವವರಿಗೆ ಗೊತ್ತಿರಬೇಕಲ್ಲ. ಎಸ್, ಆಡಳಿತ ನಡೆಸುವವರು ಕೂಡ ಈಗ ಬಹುಶಃ ಈ ವಿವಾದ ಆಡಳಿತ ನಡೆಸುವವರಿಗೆ ಕೂಡ ಒಂದು ಒಳ್ಳೆಯ ಏನು ಬಹುಶಃ ಚುನಾವಣೆಯ ದೃಷ್ಟಿಯಿಂದ ಮತ ಕೇಂದ್ರೀಕರಣಕ್ಕೆ ಒಂದು ಒಳ್ಳೆಯ ಅಂಗಣವನ್ನು, ಒಂದು ಒಳ್ಳೆಯ ಖಾಲಿ ಮೈದಾನವನ್ನು ಸೃಷ್ಟಿ ಮಾಡಿಕೊಟ್ಟಿತ್ತೋ ಏನೋ. ಈ ರೀತಿಯ ವಿವಾದಗಳು ಸೃಷ್ಟಿಯಾದರೆ ನಮಗೆ ಒಳ್ಳೆಯದು, ನಮಗೆ ಮುಂದಿನ ಚುನಾವಣೆಗೆ. ಸೊ ಹಾಗಾಗಿ ಇವತ್ತು ಸರ್ಕಾರದ ಪ್ರತಿನಿಧಿಗಳು, ಮುಖ್ಯಮಂತ್ರಿಯಾಗಿ ಎಲ್ಲರೂ ಕೂಡ ಇದನ್ನು ಭಾರಿ ಭರಪೂರ್ವಕವಾಗಿಯೇ ಸ್ವಾಗತ ಮಾಡಿಕೊಂಡು ಕೋರ್ಟ್ ಆ ಮೂಲಕ ಏನು ಕೊಟ್ಟಿದ್ದ ನಿರ್ದೇಶನ ಅದೆಲ್ಲವನ್ನು ನಾವು ಪಾಲಿಸ್ತೇವೆ ಅಂತ ಹೇಳಿದ್ದಾರೆ. ಎಸ್, ಕೋರ್ಟ್ ನಿರ್ದೇಶನವನ್ನು ಪಾಲಿಸುವಂಥದ್ದು ಸರಿ. ಕೋರ್ಟ್ ನಿರ್ದೇಶನ ಅಲ್ಲ, ತೀರ್ಪು. ಒಂದು ವಿಚಾರದ ಬಗ್ಗೆ ಅದರ ವರ್ಡಿಕ್ಷನ್, ಒಂದು ವಿಚಾರದ ಬಗ್ಗೆ ವಿವರಣೆಯನ್ನು ಕೊಟ್ಟಿದೆ. ಈಗ ಅದನ್ನು ಪಕ್ಕಾ ನಿರ್ದೇಶನ ಕೊಟ್ಟು ಪಾಲಿಸುವಂತದ್ದು ಸರ್ಕಾರ ಮಾಡಬೇಕಾದದ್ದು. ಸರ್ಕಾರ ಅದನ್ನು ಮಾಡುವ ಸಂದರ್ಭದಲ್ಲಿ ಅಲ್ಲಿ ಒಟ್ಟು ಸಾಮಾಜಿಕ ಬದುಕು, ಒಟ್ಟೊಂದು ಶೈಕ್ಷಣಿಕ ವ್ಯವಸ್ಥೆ, ಇದರ ಬಗ್ಗೆಲ್ಲ ಗಮನ ಹರಿಸಿ ನೋಡಿಕೊಂಡು ಮಾಡಬೇಕು. ನೋಡಿ, ಸೋಶಿಯಾಲಜಿಯನ್ನ ಸರಿ ನೋಡ್ಕೊಳ್ಬೇಕಾಗತ್ತೆ. ಸಮಾಜ ಅನ್ನೋದು ಹೇಗೆ ಒಂದು ಸಾಮಾಜಿಕ ಸಂಘಟನೆಗಳ ಮೂಲಕ ಸೃಷ್ಟಿಯಾಗಿದೆ. ದಕ್ಷಿಣ ಕನ್ನಡಕ್ಕೆ ಬಂದಾಗ ಎಷ್ಟು ಸಾಮಾಜಿಕ ಸಂಘಟನೆಗಳು ಬರ್ತದೆ ಅರ್ಥ ಮಾಡ್ಕೊಳ್ಳಿ. ಮಗುವಿರ್ಸ್ ಇದೆ, ಬರ್ನ್ಸ್ ಇದೆ, ಬಿಲ್ಲವಸ್ ಇದೆ, ಅಥವಾ ಇತರ ಕಮ್ಯುನಿಟಿ, ಒಂದು ಸಾಮಾಜಿಕ ಸಂಘಟನೆಗಳು. ಒಟ್ಟು ಸಾಮಾಜಿಕ ಸಂಘಟನೆ ಕ್ರೋಢೀಕರಿಸಿದಾಗ ಒಂದು ಜಿಲ್ಲಾ ಕೇಂದ್ರ ಆಗುತ್ತೆ, ಒಂದು ರಾಜ್ಯ ಆಗುತ್ತೆ, ಒಂದು ಕೇಂದ್ರ ಆಡಳಿತ ಪ್ರದೇಶ ಆಗುತ್ತೆ. ಇದೆಲ್ಲವನ್ನು ಕೂಡ ಸರ್ಕಾರದ ಹುದ್ದೆಯಲ್ಲಿ MP-ಗಳಾಗಲಿ, MLA ಆಗಲಿ, ಅಥವಾ ಶಾಲಾ ಕಾಲೇಜುಗಳಲ್ಲಿ ಇರುವಂಥವರಾಗಲಿ ಈ ವರ್ಡಿಕ್ಟನ್ನು ನಮಗೆ ಸಂದ ಜಯ, ನಮ್ಮ ಪರವಾಗಿ ಬಂದಂತ ಹೇಳುವಂಥದ್ದೇ ಅದು ತಪ್ಪು. ಇದು ಯಾರ ಪರವಾಗಿಯೂ ಅಲ್ಲ, ಆದರೆ ಭಾವನೆಗೆ ಸಂಬಂಧಪಟ್ಟಂಥ ವಿಚಾರ. ಇದು ನಮ್ಮ ಪರವಾಗಿ ಬಂದ ತೀರ್ಪು ಅಂತ ಸಂಭ್ರಮ ಪಡುವಂಥದ್ದು ಒಂದು ಕಡೆ, ಹಾಗೊಬ್ರು ಅದನ್ನು ಸ್ವಾಗತ ಮಾಡುವ ಮೀಡಿಯಾದಲ್ಲಿ ಕೂಡ ಮುಸ್ಲಿಮರು, ಬಿಜೆಪಿಗೆ ಸಂಬಂಧಪಟ್ಟಂತ ಮುಸ್ಲಿಮರು ಏನು ಹೇಳ್ತಾರಂದ್ರೆ, ಈ ವರ್ಡಿಕ್ಟ್ ಅನ್ನ ನಾನು ಅವ್ರು ಬಹಳ ಕೇಳಿದೆ, ಅವರಿಗೆ ಗೊಂದಲ ಇದೆ. ಈ ವರ್ಡಿಕ್ಟ್ ಅಲ್ಲಿ ನಮ್ಮ ಶರೀಯತ್ತಿಗೆ ಸಂಬಂಧಪಟ್ಟದ್ದು, ಇದನ್ನು ಹಿಜಾಬ್ ಹಾಕಬಾರ್ದು ಅನ್ನೋದು ಶರೀಯತ್ತಿಗೆ ಸಂಬಂಧಪಟ್ಟದ್ದು, ಅದು ಶರೀಯತಿ ಹೇಳಬೇಕು, ಕೋರ್ಟ್ ಹೇಳುವಂಥದ್ದಲ್ಲ ಅಂತ ಹೇಳ್ಕೊಂಡು ಪುನಃ ಹೇಳ್ತಾರೆ ಅವರು ಹಿಜಾಬ್ ಹಾಕಿಕೊಳ್ಳದೇನೆ ಹೋಗಬೇಕು. ಎಲ್ಲಿಗೆ? ಇದಕ್ಕೆ ಮಾಡಿದ ಅವರದೇ ಸರ್ಕಾರ ಹಿಜಾಬ್ ಹಾಕಿಕೊಳ್ಳದೆ ಹೋಗಬೇಕು ಶಾಲೆಗೆ. ಇದು ಹಿಜಾಬ್ ಬೇಕೋ ಬೇಡೋ ಅಂತ ಹೇಳುವಂಥದ್ದು ಶರೀಯತಿ ಹೇಳಬೇಕಂತ ಹೇಳುವವರು. ಇದು ಎಷ್ಟು ಗೊಂದಲಮಯವಾದಂಥ ಸ್ಟೇಟ್ಮೆಂಟ್. ಗೊಂದಲಮಯವಾಗಿ ಅಂದರೆ ಒಟ್ಟು ಇಲ್ಲಿ ಧರ್ಮಕಾರಣವೋ ರಾಜಕಾರಣವೋ ಅಥವಾ ಧರ್ಮಕಾರಣ ಮತ್ತು ಧರ್ಮವನ್ನು ಮತ್ತು ರಾಜಕಾರಣವನ್ನು ಬೆರೆಸಿ ನಾವು ಅದನ್ನು ಕಲಸು ಮೇಲೋಗರ ಮಾಡಿ ಒಟ್ಟು ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಒಂದು ಜನರ ಮೂಲಭೂತ ವಿಚಾರ, ನೋವು, ಕಷ್ಟಗಳು ಬಿಟ್ಟುಬಿಡಿ,
ನಾವು ಶೈಕ್ಷಣಿಕ ನೆಲೆಯಲ್ಲೇ ನಾವಂತೂ ತುಂಬ ಸೌಹಾರ್ದಯುತವಾಗಿ ಬದುಕ್ತಾ ಇದ್ದಂಥ ಇನ್ನೊಬ್ಬ ಯಾವ ಅಂಗಿ ಹಾಕಿದ್ದಾನೆ, ಇನ್ನೊಬ್ಬ ಯಾವ ಡ್ರೆಸ್ ಧರಿಸಿದ್ದಾನೆ, ಇದ್ಯಾವುದನ್ನು ಕೂಡ ತಲೆಗೆ ಹಾಕದೆ ಶಾಲೆಗೆ ಬರ್ತಾ ಇದ್ದಂಥ ಕಾಲ ಇತ್ತು. ಎಲ್ಲರದ್ದು ಅಂತಿಮ ಉದ್ದೇಶ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅಂತ ನೀವು ಹೇಳಿದ ಒಂದು ಆಶಯ ಕೂಡ ಅಲ್ವಾ. ಸರ್ಕಾರ ಅಂತ ಹೇಳಿದ್ರೆ ಎಲ್ಲರಿಗೂ ಉದ್ಯೋಗ ಕೊಡಬೇಕು, ಶಿಕ್ಷಣ ಕೊಡಬೇಕು ಅನ್ನುವಂಥ ಒಂದು ಆಶಯ ಇತ್ತು ಅಂತ. ಸೊ ಆ ಸಂದರ್ಭದಲ್ಲಿ ಬಹುಶಃ ಇದನ್ನು ನೀವು ಹೇಳಿದಾಗ ಇದನ್ನೊಂದು ಭಾರಿ ದೊಡ್ಡ ಒಂದು ವಿವಾದದ ಒಂದು ವಿಷಯವಾಗಿಟ್ಟುಕೊಂಡು ಅದರಲ್ಲಿ ಅವರು ಮುಗು ತೋರಿಸೋದು, ಇವರು ಮುಗು ತೋರಿಸುವುದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ಇದ್ದಿದ್ರೆ ಎಲ್ಲರಿಗೂ ಶಿಕ್ಷಣ ಸಿಗಲಿ. ಈಗ ನಾವು ಅದು ಸರ್ಕಾರಕ್ಕೆ ಆ ಉದ್ದೇಶ ಇದ್ರೆ ಎಲ್ಲರನ್ನು ಕೂಡ ಆಯ್ತು ಎಲ್ಲಾ ಕಾಲೇಜುಗಳಲ್ಲಿ ಏನ್ ಮಾಡಬಹುದು, ಎಲ್ಲಾ ಕಾಲೇಜುಗಳಲ್ಲಿ ಅವರನ್ನ ನೋಡಿ ಮನ ಪರಿವರ್ತನೆ ಅವರನ್ನ ಬೌದ್ಧಿಕ ಮಟ್ಟವನ್ನ ಸುಧಾರಿಸಿಕೊಂಡು ಮಾನಸಿಕ ವಿಕಾಸವನ್ನು ಮಾಡಿಕೊಂಡು ಸರಿಪಡಿಸುವಂತ ಅಧಿಕಾರ, ಅವಕಾಶ, ಸಂಪತ್ತು ಎಲ್ಲವೂ ಕೂಡ ಎಲ್ಲವೂ ಇದೆ. ನೀವು ಈ ವಿಚಾರವನ್ನು ಹೇಳುವಾಗ, ಈ ಮನ ಪರಿವರ್ತನೆ ಅನ್ನುವಂಥ ವಿಚಾರವನ್ನು ಹೇಳುವಾಗ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆದಂಥ ಒಂದು ವಿಚಾರ. ನಾವು ಕರಾವಳಿಯ ಮಟ್ಟಿಗೆ ನೋಡೋದಾದರೆ ಈ ಮಂಗಳೂರಿನಲ್ಲಿ ಮೊದಲ ಶಾಲೆ ಆರಂಭವಾಗುವುದು 1836ರಲ್ಲಿ. ಅದು ಜರ್ಮನ್ ಅವತ್ತಿನ ಕಾಲಕ್ಕೆ ಅದು ಬಾಸೆಲ್ನಿಂದ ಬಂದಂಥ ಮಿಷನರಿಗಳು ಶಾಲೆಯನ್ನು ಆರಂಭಿಸುವುದು. ಅವರಿಗೂ ಕೂಡ ನೋಡಿ ವಿದ್ಯೆ ಅನ್ನೋದನ್ನು ಎಲ್ಲರಿಗೂ ಕೊಡಬೇಕು ಅನ್ನೋಂಥ ಒಂದು ಆಶಯ ಇತ್ತು ಅವರಿಗೆ. ಎಲ್ಲರಿಗೂ, ಅವರು ಹೊರಗಡೆಯಿಂದ ಬಂದವರಾದರೂ ಕೂಡ ಈ ಊರಿನವರು ಎಲ್ಲರೂ ಕಲಿಯಲಿ ಅಂತ. ಸೊ ಹಾಗೆ ಮುಕ್ತವಾಗಿ ಶಾಲೆಯನ್ನು ಓಪನ್ ಮಾಡ್ತಾರೆ, ಎಲ್ಲರೂ ಬನ್ನಿ ಅಂತ ಹೇಳುವಾಗ ಆವತ್ತಿನ ಕಾಲಕ್ಕೆ ಎಲ್ಲರೂ ಹೋಗುವುದಿಲ್ಲ, ಕೆಲವು ಅನುಕೂಲಸ್ಥರು ಮಾತ್ರ ಶಾಲೆಗೆ ಹೋಗ್ತಾರೆ. ನಂತರ ಅವರು ಬೇರೆ ಬೇರೆ ಹಳ್ಳಿಗಳಲ್ಲಿ ಶಾಲೆಗಳನ್ನು ಮಾಡಿಕೊಂಡು ಹೋಗ್ತಾರೆ. ಸೊ ಆವಾಗ ಬೇರೆ ಬೇರೆಯವರಲ್ಲಿ ಪ್ರವೇಶ ಮಾಡಲಿಕ್ಕೆ ಆಯಿತು. ಆ ನಂತರ ಎಷ್ಟೋ ವರ್ಷಗಳ ನಂತರ ನಮಗೆ ಸ್ವಾತಂತ್ರ್ಯ ಪಡೆಯುವಂಥದ್ದು, ಇದು ನಾನು 1836ರಲ್ಲಿ ಹೇಳುವಂಥದ್ದು. ಸ್ವಾತಂತ್ರ್ಯ ಪಡೆಯುವುದಕ್ಕಿಂತಲೂ 100 ವರ್ಷಗಳ ಹಿಂದಿನ ಕತೆ. ಆಮೇಲೆ ನಮ್ಮಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಒಂದಷ್ಟು ಸರ್ಕಾರಿ ಶಾಲೆಗಳು ಬಂತು, ಎಲ್ಲರೂ ಅವಕಾಶ ಆಯಿತು, ಪರಿವರ್ತನೆಗಳು ಆಯಿತು. ಆಚೆವನ್ನು ನೋಡಿ ಇವನು ಶಾಲೆಗೆ ಹೋದಲ್ಲ, ನಾನು ಕೂಡ ಶಾಲೆಗೆ ಹೋಗಬೇಕು, ನನ್ನ ಮಗ ಕೂಡ ಹೋಗಲಿ ಅಂತ. ಈ ಮಧ್ಯೆ ಆದಂಥ ಒಂದು ಬೆಳವಣಿಗೆ 1836ರಲ್ಲಿ ಮೊದಲ ಶಾಲೆ ಆರಂಭ ಆದಾಗ ಕೆಲವು ಜನರು ಹೋಗ್ತಾರೆ. ಆ ಸಂದರ್ಭದಲ್ಲಿ ಇದೇ ಮಂಗಳೂರಿನಲ್ಲಿ ಬ್ರಾಹ್ಮಣ ಸಮುದಾಯದವರು ಬಂದು ಈ ಭಾಷೆಲ್ ಮಿಷನರಿ ಅವ್ರ ಹತ್ರ ಹೇಳ್ತಾರೆ, ಇದು ಆವತ್ತಿನ ಕಾಲದ ಜಾತಿ ಕಟ್ಟುಪಾಡು ಪರಂಪರೆ ಅದು ಎಷ್ಟು ಕಠಿಣವಾಗಿದ್ದಿರಬಹುದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಮ್ಮ ಹೆಣ್ಣು ಮಕ್ಕಳಿಗೆ ನೀವು ಈ ರೀತಿಯಾಗಿ ಎಲ್ಲರೂ ಬರಬಹುದಾದ ಶಾಲೆಗೆ ಇನ್ನು ನೀವು ತೆರೆದಿಟ್ಟರೆ, ಎಲ್ಲ ಜಾತಿ ವರ್ಗ ಸಮುದಾಯದವರು ಬರಬಹುದಾದ ಶಾಲೆಗಳನ್ನು ನೀವು ತೆರೆದಿಟ್ಟರೆ ನಮ್ಮ ಹೆಣ್ಣು ಮಕ್ಕಳಿಗೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ ಅವರು. ಇದು ನಡೆದಿರುವಂಥದ್ದು, ಇದು ವಾಸ್ತವ, ಇದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ. ಯಾಕೆ ನಾನು ಇದನ್ನು ವಿಚಾರ ಹೇಳಿದೆ ಅಂತ ಹೇಳಿದ್ರೆ, ಒಬ್ಬ ಸರ್ಕಾರಕ್ಕೆ ಅಥವಾ ಒಂದು ರಾಜನ ಸ್ಥಾನದಲ್ಲಿರುವವನಿಗೆ ಒಂದು ಉದಾತ್ತವಾದ ಮನೋಭಾವ ಇರಬೇಕು. ಮತ್ತು ಇವತ್ತಿನ ಕಾಲಕ್ಕೆ ಆದರೆ ಸರ್ಕಾರ ಎಲ್ಲರಿಗೂ ಶಿಕ್ಷಣವನ್ನು ಕೊಡಬೇಕು, ಎಲ್ಲರಿಗೂ ಅವಕಾಶವನ್ನು ಕೊಡಬೇಕು. ಮತ್ತೆ ನೀವು ಹೇಳಿದ್ರೆ ನೋಡಿ ಆ ಪರಿವರ್ತನೆ ಆಗಬೇಕು ಅಂತ. ಆವಾಗ ಬ್ರಾಹ್ಮಣ ಸಮುದಾಯದವರು ಹೇಳುವಂಥದ್ದು, ನಮ್ಮ ಹೆಣ್ಣು ಮಕ್ಕಳಿಗೆ ನೀವು ಎಲ್ಲರಿಗೆ ತೆರೆದಿಟ್ಟ ಶಾಲೆಯಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ. ಆಗ ಅವರು ಏನು ನೀವು ಬರಬೇಡಿ ಅಂತ ಹೇಳಲಿಲ್ಲ, ಹೆಣ್ಮಕ್ಕಳಿಗೆ ಬೇರೆ ಶಾಲೆ, ಅವರು ಬ್ರಾಹ್ಮಣ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಶಾಲೆಯನ್ನು ಆರಂಭಿಸ್ತಾರೆ ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿ. ಇದು ಇತಿಹಾಸ, ಇತಿಹಾಸವನ್ನು ನೋಡಿ ಕಲಿಬೇಕು, ಎಲ್ಲರನ್ನು ಒಳಗೊಳ್ಳುವಂತ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ ಇದೆ. ಬ್ರಾಹ್ಮಣ ಹೆಣ್ಣು ಮಕ್ಕಳ ಶಾಲೆ ಅನ್ನೋದು ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಇದೇ ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿ ಇತ್ತು. ಸುಮಾರು ವರ್ಷಗಳು ಕಾಲ ನಡೆಯಿತು. ಇತ್ತೀಚಿನ ತನಕ ಕೂಡ ಆ ಶಾಲೆ ಇತ್ತು. ನಂತರದ ಕಾಲಘಟ್ಟದಲ್ಲಿ ನೀವು ಹೇಳಿದಾಗೆ ಪರಿವರ್ತನೆ ಆಯಿತು. ಆ ಪರಿವರ್ತನೆಗೆ ಸುಮಾರು ವರ್ಷಗಳು ಬೇಕಾಯಿತು, 50-70 ವರ್ಷಗಳು ಬೇಕಾಯಿತು. ಮತ್ತು ಬ್ರಾಹ್ಮಣ ಸಮುದಾಯ ಕೂಡ ಒಪ್ಪಿಕೊಂಡಿತ್ತು. ಹೌದು, ಎಲ್ಲರ ಜೊತೆಗೆ ಎಜುಕೇಷನ್, ನಾವು ಇವತ್ತು ಹೇಳ್ತೇವಲ್ಲ ಸಹಶಿಕ್ಷಣ ಅಂತ, ಎಲ್ಲರೂ ಸೇರಿಕೊಂಡು ವಿದ್ಯಾಭ್ಯಾಸ ಪಡೆಯುವುದೇ ಅದು ಆಧುನಿಕ ಶಿಕ್ಷಣ ಅಂತ ಮತ್ತೆ ಒಪ್ಪಿಕೊಂಡ್ರು. ಮತ್ತೆ ಆ ಶಾಲೆ ಅದರ ಅಸ್ತಿತ್ವವನ್ನು ಬದಲಾವಣೆ ಮಾಡಿಕೊಳ್ಬೇಕಾಯ್ತು. ಇದು ವಾಸ್ತವವಾಗಿ ಒಂದು ಸಂದರ್ಭದಲ್ಲಿ ನಡೆದಿದ್ದದ್ದು. ಒಂದು ವೇಳೆ ಯಾವತ್ತಿನ ಕಾಲಕ್ಕೆ ಇಲ್ಲ ನಮ್ಮ ಹೆಣ್ಮಕ್ಳು ಬರುವುದಿಲ್ಲ ಸ್ವಾಮಿಗಳೇ ಅಂತ ಹೇಳುವಾಗ ಆಯ್ತು ಬರುವುದಿಲ್ಲ, ನಾವು ಬಾಗಿಲಾಕಿ ಬಿಡ್ತೇವೆ ಅಂತ ಹೇಳಿದರೆ ನಮ್ಮದೇ ಪ್ರದೇಶದ ಹೆಣ್ಮಕ್ಕಳು ವಿದ್ಯಾಭ್ಯಾಸ ಪಡೆಯುವುದು ತುಂಬ ತಡವಾಗ್ತಾ ಇತ್ತು. ಇವತ್ತು ನಾವು ನಮ್ಮಲ್ಲಿ ಎಲ್ಲರೂ ಶಿಕ್ಷಿತರು ಅಂತ ಹೇಳಿಕೊಳ್ಬೇಕಿದ್ರೆ ಈ ಪರಂಪರೆ ಕೂಡ ಒಂದು ಕಾರಣ. ಅವತ್ತು ಶಾಲೆ ತೆರೆದವರು ತೋರಿದಂಥ ಒಂದು ಉದಾರತೆ ಕೂಡ ಕಾರಣ, ಆ ಒಂದು ಔದಾರ್ಯ ಕೂಡ ಕಾರಣ ಅಲ್ವಾ. ಸೊ ಹಾಗಾಗಿ ಸಾಮಾಜಿಕ ಸುಧಾರಣೆ ಬದಲಾವಣೆಗಳು ಎಲ್ಲವೂ ಕೇವಲ ಸರ್ಕಾರದ ದಂಡದಿಂದ ಲಾಠಿಯಿಂದ
ಅಥವಾ ನಿರ್ದೇಶನದಿಂದ ಆಗುವಂಥದ್ದಲ್ಲ. ಅದು ಒಂದು ಪರಿವರ್ತನೆ, ಅದೊಂದು ಭಾಗ ಅಲ್ಲ. ಒಂದು ಕಲ್ಯಾಣ ರಾಷ್ಟ್ರವನ್ನು ನಾವು ಕಟ್ತೇವೆ, ಒಂದು ವೆಲ್ಫೇರ್ ಸ್ಟೇಟನ್ನು ನಾವು ಕಟ್ತೇವೆ ಅಂತ ಹೇಳುವಾಗ ಒಂದಷ್ಟು ಸಹಾನುಭೂತಿ, ಒಂದಷ್ಟು ಉದಾರತೆಗಳು, ಒಂದಷ್ಟು ಸೌಜನ್ಯಗಳು, ಒಂದಷ್ಟು ಇನ್ನೊಂದು ಧರ್ಮವನ್ನು, ಇನ್ನೊಂದು ಜಾತಿಯನ್ನು ಕೂಡ ನಾನು ಏನ್ ಮಾಡ್ಬೇಕು ಅನ್ನೋ ಸರ್ಕಾರಕ್ಕೆ ಸ್ಪಷ್ಟತೆ ಬೇಕು. ಇಲ್ಲಿ ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲ ಅಂತ ಹೇಳ್ತೇನೆ. ಇಲ್ಲಿ ಏನಾಗಿದೆ ಅಂದ್ರೆ, ಆಗಿನ ಬ್ರಿಟಿಷ್ ಸರ್ಕಾರಕ್ಕೆ ಸ್ಪಷ್ಟತೆ ಇತ್ತು ಏನಂದ್ರೆ, ಎಲ್ಲ ಭಾರತದ ಎಲ್ಲಾ ಪ್ರಜೆಗಳನ್ನ ಕನಿಷ್ಠ ಶಿಕ್ಷಣವನ್ನು ಕೊಡಬೇಕು ಅನ್ನೋದಿತ್ತು. ಹಾಗಾಗಿ ಅವರು ಕ್ರಿಶ್ಚಿಯನ್ ಏನೋ ಮತಾಂತರ ಕೇಂದ್ರಗಳನ್ನ ಮಾಡಿಲ್ಲ. ಎಲ್ಲ ಸ್ಕೂಲ್ಗಳಲ್ಲಿ ಕ್ರಿಶ್ಚಿಯನ್ ವಿಚಾರದಲ್ಲಿ ಹೇಳಿಲ್ಲ. ಎಲ್ಲ ಹಳೆಯ ಪಠ್ಯಗಳನ್ನು ನೋಡಿ ಗೋವಿನ ಹಾಡು ಇಂಥದ್ದೆಲ್ಲ ನೈತಿಕತೆ ವಿಚಾರಗಳನ್ನ ಹಾಕಿದ್ದಾರೆ. ಹಳೆಯ ಪಠ್ಯಗಳನ್ನು ನೋಡುವಾಗ ಸರಿ ಅಬ್ಸರ್ವೇಷನ್ ಮಾಡಿದಾಗ ಕ್ರಿಶ್ಚಿಯಾನಿಟಿಯ ಬಗ್ಗೆ ಎಲ್ಲ ಹೇಳಿದ್ದಿಲ್ಲ, ವೈಚಾರಿಕತೆ ಬಗ್ಗೆ ಹೇಳಿದ್ದಾರೆ, ಅದ ಮನ ಪರಿವರ್ತನೆ ಬಗ್ಗೆ ಹೇಳಿದ್ದಾರೆ. ಅವರು ಅಲ್ಲಲ್ಲಿ ಬೇರೆ ಬೇರೆ ಇದು ಧಾರ್ಮಿಕ ಕೇಂದ್ರಗಳನ್ನು ಮಾಡ್ತಾ ಹೋಗಿರ್ಲಿಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದದ್ದು. ಇತಿಹಾಸವನ್ನು ಸರಿಯಾಗಿ ನೋಡಿದಾಗ ಗಂಡಸರಿಗೆ ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಒಂದೇ ನೀವು ಹೇಳಿದಾಗೆ ಬೇರೆ ಬ್ರಾಹ್ಮಣರು ಅಂತಲ್ಲ, ಕೋ ಎಜುಕೇಶನ್ ಶಬ್ದ ಅಂತ ತಗೊಂಡಾಗ ಕೋ ಎಜುಕೇಶನ್ಗಳೇ ಕಷ್ಟ ಐತಿ. ಈಗ ನಮ್ಮ ಕಡೆನೇ ಒಂದು ಕ್ರಿಶ್ಚಿಯನ್ ಅವ್ರದ್ದು ಹೆಣ್ಣು ಮಕ್ಕಳ ಸ್ಕೂಲ್ ಅಂತ ಇದೆ. ಹೌದು, ಅದು ಈಗಲ್ಲ. ನಾನು ಯಾಕೆ ಇದು ಹೆಣ್ಣು ಮಕ್ಕಳ ಸ್ಕೂಲ್ UBMC ಹೆಣ್ಮಕ್ಳ ಸ್ಕೂಲ್ ಅದು. ಹೌದು, ನನಗೆ ಆಗ ಅರ್ಥ ಆಗಿರ್ಲಿಲ್ಲ ಯಾಕೆ ಇದು ಹೆಣ್ಮಕ್ಳ ಸಪರೇಟ್ ಸ್ಕೂಲ್ ಅಂತ. ಅಂದ್ರೆ ಕೆಲವರು ನಮ್ಮ ಕಡೆ ಕೂಡ ಆವತ್ತಿನ ಕಾಲಕ್ಕೆ ಗಂಡು ಮಕ್ಕಳ ನಡುವೆ ಹೆಣ್ಣು ಮಕ್ಕಳನ್ನು ಕಳಿಸ್ತಾ ಇರಲಿಲ್ಲ, ಅದು ಸಪರೇಟ್ ಆಗಿದೆ. ಆದ್ರೆ ಕೆಲವರು ಆ ಸಂದರ್ಭದಲ್ಲಿ ನನಗೆ ಗೊತ್ತಾಗಿದೆ ಏನಂದ್ರೆ, ಗಂಡು ಮಕ್ಕಳಿದ್ದಂತ ಸ್ಕೂಲ್ಗಳಿಗೆ ಹೆಣ್ಣು ಮಕ್ಕಳನ್ನು ಕಳಿಸ್ತಾ ಇರಲಿಲ್ಲ. ಹಾಗಂತ ಇದೇ ರೀತಿ ಒಂದು ಡಿಸಿಷನ್ ತಗೊಂಡ್ರೆ ಏನಾಯ್ತು? ಹೌದು, ಇದು ಸರ್ಕಾರ ಮಾಡಿದ ಆದೇಶ ಸರಿ ಅಂತ ತಗೊಂಡ್ರೆ ಎಷ್ಟು ಮಂದಿ ಶಿಕ್ಷಣ ವಂಚಿತರಾಗ್ತಾರೆ. ಇದೆಲ್ಲವೂ ಕೂಡ ಕೋಟು ಮೆಟ್ಟಲು ಇರುವಂತ ವಿಚಾರಗಳೇ ಅಲ್ಲ. ಒಬ್ಬನಿಗೆ ಧರ್ಮದ ವಿಚಾರ ಹೇಳ್ಬೇಕಾದ್ರೆ ನಿನ್ನ ಧರ್ಮ ಇದು ಅಲ್ಲ ಅಂತ ಹೇಳ್ಬೇಕಾದ್ರೆ ಕೋರ್ಟ್ ಹೇಳ್ಬೇಕಾ? ನೀವು ಸಪೋಸ್ ಒಂದು ವೇಳೆ ಶಬರಿಮಲೆ ಅಯ್ಯಪ್ಪನ ವೇಷ ಇದು ಡ್ರೆಸ್ ಹಾಕೊಳ್ತಾನೆ, ವಸ್ತ್ರ ಹಾಕೊಳ್ತಾನೆ, ಈ ವಸ್ತ್ರ ಇದು ಕಪ್ಪಗಿದ್ದು ಶಬರಿ ನಿಮ್ಮ ಧಾರ್ಮಿಕ ಅಲ್ಲ ಅಂತ ಹೇಳಲಿಕ್ಕೆ ಕೋರ್ಟಿಗೆ ಹೇಳಲಿಕ್ಕೆ ಅಧಿಕಾರ ಇದೆಯಾ? ಇದೆಲ್ಲವೂ ಕೂಡ ಇಲ್ಲಿ ವಿಚಾರ ಸ್ಪಷ್ಟ ಏನೇ ಅಂದ್ರೆ, ಕೋರ್ಟ್ ಏನ್ ಹೇಳಿದ್ರೆ ಅಡ್ಮಿನಿಸ್ಟ್ರೇಷನ್ಗೆ ವಿಚಾರ ಬಂದಾಗ ಪ್ರಿಸ್ಕ್ರಿಪ್ಷನ್ ಏನ್ ಪ್ರಿಸ್ಕ್ರಿಪ್ಷನ್ ಬರ್ತದೆ, ಪ್ರಿಸ್ಕ್ರೈಬ್ಡ್ ಏನೋ ಒಂದು ವಸ್ತ್ರವನ್ನ ನಿಗದಿಪಡಿಸಿದ ವಿಚಾರಕ್ಕೆ ಬಂದಾಗ ಅಲ್ಲಿ ಕೋರ್ಟು ಒಂದು ವಿಚಾರಗಳನ್ನ ಬೈಫರ್ಕೇಶನ್ ಮಾಡಿಲ್ಲ. ಯಾವುದು ನಮ್ಮ ಉಡುಗೆ, ಯಾವುದು ನಮ್ಮ ಶಿರವಸ್ತ್ರ ಅನ್ನೋ ಬಗ್ಗೆ ವಿಚಾರಗಳು ಇರಬೇಕಿತ್ತು. ಆ ವಿಚಾರ ಸ್ಪಷ್ಟ ಬಂದಾಗ ಇದೆಲ್ಲವೂ ಗೊಂದಲಕ್ಕೆ ತೆರೆ ಎಳೆಯುತ್ತಿತ್ತು. ತಗೊಳ್ಳೋಣ, ನಾವು ಮುಗಿಸಬೇಕಾಗಿದೆ. ಕೊನೆಯದಾಗಿ ಹೇಳಬೇಕು ಇಷ್ಟೇ. ಈಗ ನಾವು ಒಂದು ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಇದ್ದೇವೆ. ಕೋರ್ಟ್ ಒಂದು ನಿರ್ಣಯ ಕೊಟ್ಟಾಗ ನಮ್ಮ ಭಾರತೀಯ ವ್ಯವಸ್ಥೆಯಲ್ಲಿ ಹೇಗಿದೆ ಅಂದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಗಿದೆ, ಕೆಳನ್ಯಾಯ ಕೊಟ್ಟದ್ದು ತೀರ್ಪು ಸರಿ ಬಂದಿಲ್ಲ, ಮೇಲ್ನ್ಯಾಯಕ್ಕೆ ಮೇಲಿನ ಮತ್ತು ಬಂದಿಲ್ಲ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ, ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠ ಅಂತ ಇರುತ್ತೆ. ಈಗ 3 ಜಡ್ಜಸ್ಗಳಿದ್ದಂತ ಪೀಠ ಏನೋ ನಿರ್ಣಯ ಕೊಟ್ಟಿದೆ. ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ 9 ಜಡ್ಜಸ್, 13 ಜಡ್ಜಸ್, ಎಷ್ಟು ಜಡ್ಜಸ್ ಬೇಕು ಅಷ್ಟೆಲ್ಲ ಇರಬಹುದು. ಆದ್ರೆ ಏನ್ ತೀರ್ಮಾನ ಬಂದಿದೆ ನಮ್ಮ ಸಾಂವಿಧಾನಿಕ ವ್ಯವಸ್ಥೆಗೆ ವಿರುದ್ಧವಾಗಿ ನಾವು ಹೇಳಿಕೆ ಕೊಡ್ಲಿಕ್ಕೆ ಆಗಲ್ಲ. ಆದ್ರೆ ಒಟ್ಟು ಈ ಪರಿಸ್ಥಿತಿಗಳು ಏನಿದೆ, ಏನ್ ಆಗ್ತಾ ಇದೆ, ಏನು ಪರಿಣಾಮಗಳು ಬಿದ್ದು ಈ ತೀರ್ಪಿನಿಂದ, ಅದರ ಬಗ್ಗೆ ಅಷ್ಟೇ ನಾವು ಹೇಳಬಹುದು. ಆದ್ರೆ ಕೋರ್ಟ್ ಇಲ್ಲಿ ಹೇಳಿದಂತ ವಿಚಾರಕ್ಕೂ ಏನು ಜನಸಾಮಾನ್ಯರು ನಂಬಿದ್ದರು ಅದಕ್ಕೂ ಸಂಬಂಧ ಇಲ್ಲ. ತಪ್ಪು ಅಭಿಪ್ರಾಯಗಳನ್ನು ಇಟ್ಟುಕೊಂಡು ಇದು ನಮ್ಮ ಪರವಾಗಿ ಬಂದಿದೆ ಅಂತ ಹೇಳುವುದು ಒಂದು ತಪ್ಪು. ತಪ್ಪು ಅಭಿಪ್ರಾಯಗಳನ್ನು ಇಟ್ಟುಕೊಂಡು ಆ ಶಾಲೆಗೆ ಬಂದಂತ ಪರೀಕ್ಷೆ ಬರೀಲಿಕ್ಕೆ ಬಂದಂತ ವಿದ್ಯಾರ್ಥಿಗಳನ್ನ ಹೊರಗೆ ಕಳಿಸುವುದು ಕೂಡ ಅದು ತಪ್ಪು. ತಪ್ಪು ಅಭಿಪ್ರಾಯದ ಮೇಲೆ ನಾಳೆ ಇತರ, ಈಗ ಉಡುಪಿಯಲ್ಲಿ ಒಂದು ಸ್ಕೂಲ್ ಆಯ್ತು, ಇತರ ಮ್ಯಾನೇಜ್ಮೆಂಟ್ಗಳು ಏನು ಅವು ಯಾರು ಹಿಜಾಬ್ ಧರಿಸುವಂತಿಲ್ಲ ಅಂತ ಹೇಳ್ಕೊಂಡು ಹೇಳುವಂಥದ್ದು ಕೂಡ ತಪ್ಪೆ. ಯಾವತ್ತೂ ಕೂಡ ಈ ತೀರ್ಪಿನಲ್ಲಿ ಎಲ್ಲಾ ಕಾಲೇಜುಗಳು ಹಿಜಾಬ್ ಧರಿಸಿದವರಿಗೆ ಅವಕಾಶ ನೀಡಬೇಡಿ ಅಂತ ಹೇಳಿಲ್ಲ.
ಧರಿಸಿದವರಿಗೆ ಅವಕಾಶ ನೀಡಬೇಡಿ ಅಂತ ಹೇಳಿಲ್ಲ. ಈ ಸ್ಪಷ್ಟತೆಯನ್ನು ಸಾರ್ವಜನಿಕರಾಗ್ಲಿ ಇನ್ಸ್ಟಿಟ್ಯೂಷನ್ ಆಗ್ಲಿ ಇಟ್ಕೊಳ್ಬೇಕು. ಅವರು ಕೇಳಿದಂತ ವಿಚಾರಕ್ಕೆ ನಮ್ಮ ಸಮ್ಮತಿ ಇಲ್ಲ ಅಂತ ಮಾತ್ರ ಹೇಳುದು. ವಿದ್ಯಾರ್ಥಿಗಳು ಏನು ಕೇಳಿದ್ದಾರೋ ಅದಕ್ಕೆ ನಮ್ಮ ಸಮ್ಮತಿ ಇಲ್ಲ, ಸಾಂವಿಧಾನಿಕವಾಗಿ ಮಾನ್ಯತೆ ಇಲ್ಲ ಅಂತ ಹೇಳಿದ್ರು. ಸಂವಿಧಾನದ ಆರ್ಟಿಕಲ್ 25 ಈ ವಿಚಾರ ಬರುವುದಿಲ್ಲ. ಆ 25ಗೆ ಬಂದಾಗ ಧಾರ್ಮಿಕವಾದಂತ ಹಕ್ಕು ಅಲ್ಲ ಅಂತ ಮಾತ್ರ ಹೇಳಿದೆ ವಿನಃ ಹಿಜಾಬ್ ಹಾಕ್ಬಾರ್ದು ಅಂತ ಹೇಳಲಿಲ್ಲ. ಆಡಳಿತ ಏನು ಸಮಿತಿ ಏನಿದೆ ಹಿಜಾಬನ್ನು ತೆಗಿಸಿ ಅಂತ ಹೇಳಲಿಲ್ಲ. ಅವರಿಗೆ ಹಿಜಾಬ್ ಹಾಕೊಂಡು ಬರೋರಿಗೆ ನೀವು ಶಿಸ್ತನ್ನು ಕ್ರಮಕ್ಕೆ ಹೇಳಲಿಲ್ಲ. ಒಟ್ಟಾರೆಯಾಗಿ ಈ ತೀರ್ಪನ್ನು ಅಪಾರ್ಥ ಮಾಡಿಕೊಳ್ಳದೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಜವಾಬ್ದಾರಿ ಇರುವಂತದ್ದು ಶಿಕ್ಷಣ ಶಾಲಾ ಸಮವಸ್ತ್ರ ನಿಯಮಗಳು ಅದು ಏನು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಲ್ಲ. ಆಯ್ತು, ಮೂಲಭೂತ ಉಲ್ಲಂಘನೆ ಅಲ್ಲ ಅಂತ ಹೇಳಿದ್ರೆ ಸಮವಸ್ತ್ರ ಅಂತ ಹೇಳಿದ್ರೆ ಶಿರವಸ್ತ್ರ ಅಂತ ಹೇಳಿಲ್ಲ. ಇಲ್ಲಿ ಏನು ಹೇಳಿದೆ, ಆದರೆ ಸರ್ಕಾರ ಮತ್ತು ಶಿಕ್ಷಣ ಸಂಸ್ಥೆಗಳು ಈ ಆದೇಶವನ್ನ ಸೂಕ್ಷ್ಮವಾಗಿ ಒಂದು ನೋಡಬೇಕು. ಮತ್ತೆ ಇದು ಏನು ಡಿಕ್ಲೇರ್ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಶಿಕ್ಷಣಕ್ಕೆ ತೊಂದರೆ ಬರದಾಗೆ ನೋಡ್ಕೊಳ್ಬೇಕು ಅನ್ನೋದು ಮಾತ್ರ ನನ್ನ ಕಾಳಜಿ ಹೊರತು ಬೇರೆ ಯಾವುದೇ ಅಲ್ಲ. ವೈಚಾರಿಕವಾಗಿ ನೋಡುವುದಿದ್ರೆ ಯಾರೇ ವ್ಯಕ್ತಿ, ಅದು ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಹಿಂದೂ ಆಗ್ಲಿ, ಅವರವರ ಭಾವನೆಗೆ ತಕ್ಕಂತೆ ಅವರವರು ನಡ್ಕೊಳ್ಬೇಕು. ಅವರಿಗೆ ಮನಸ್ಸೋ ಇಚ್ಛೆ ಹೇಗೆ ಖುಷಿ ಆಗುತ್ತೋ ಅವನು ಹಿಜಾಬ್ ಬೇಡ ಅಂತ ಹೇಳ್ಕೊಳ್ಳೋರು ಅವ್ರು ಹಾಗೇನೆ ಇರಲಿ. ಹಿಜಾಬ್ ಬೇಕಂತ ಹೇಳಿ ಅವ್ರಿಗೆ ಎಷ್ಟು ದಿನ ಖುಷಿ ಬರುತ್ತೆ ಅಷ್ಟೇ. ಯಾವ ಪೇರೆಂಟ್ಸು ಕೂಡ ಒತ್ತಾಯ ಮಾಡಬಾರ್ದು. ಮತ್ತೆ ಈ ತರ ಕೂಡ ಬಾಹ್ಯವಾದಂತ ಏನಿದೆ ಒತ್ತಡಗಳು, ಯಾವ ರಾಜಕಾರಣಗಳು ಕೂಡ ಇದಕ್ಕೆ ಪ್ರವೇಶ ಆಗಬಾರದು. ಈಗ ಸಪೋಸ್ ಇನ್ನೊಂದು, ಯಾರು ನಾವು ಇವತ್ತು ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳ್ತಿದೀವಿ, ನಾಳೆ ಇಂಥ ಒಂದು ವಿಚಾರಗಳು ಅವರ ಬುಡಕ್ಕೂ ಕೂಡ ಬರುವಂತದ್ದು ಕೂಡ ಸಂದರ್ಭ ಇರಬಹುದು. ಅದು ಬೇರೆ ವಿಚಾರ. ಅಂತ ಸಂದರ್ಭ ಯಾವುದೂ ಬರಬಾರ್ದು. ಸರ್ಕಾರ ಇಂಥಕ್ಕೆ ಎಲ್ಲರಿಗೂ ಕೂಡ ಎಲ್ಲರ ಭಾವನೆಗಳಿಗೆ, ಎಲ್ಲರ ಕಲ್ಚರ್ಗೆ, ಎಲ್ಲರ ಧರ್ಮಕ್ಕೆ, ಎಲ್ಲರ ಆಚರಣೆಗಳಿಗೆ ಮಾನ್ಯತೆ ಕೊಡುವ, ಗೌರವ ಕೊಡುವಂತ ಸರ್ಕಾರ ನಮ್ಮದಾಗಲಿ ಅಂತ ನನ್ನ ಆಶೆ. ಶಬರಿಮಲೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗ ತೀರ್ಪನ್ನು ಪಾಲನೆ ಮಾಡುವುದೋ ಅಥವಾ ಜನರ ಭಾವನೆಯನ್ನು ಪಾಲನೆ ಮಾಡುವುದೋ ಅಥವಾ ಜನರ ಏನು ಮನಸ್ಸಿನ ಗೌರವವನ್ನು ಪಾಲನೆ ಮಾಡುವುದು ಅಂತೆಲ್ಲ ಭಾರಿ ಪ್ರಶ್ನೆ ಬಂತು. ಸೊ ಹಾಗಾಗಿ ಸರ್ಕಾರ ಕೂಡ ಒಂದು ಬ್ಯಾಲೆನ್ಸಿಂಗ್ ಆದ ಒಂದು ಹಂತದಲ್ಲಿ ಬಂದು ಒಂದು ತೀರ್ಮಾನಕ್ಕೆ ಅಥವಾ ಒಂದು ನಡವಳಿಕೆಗೆ ಬಂತು. ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ. ಒಟ್ಟು ಈ ಮಾತುಕತೆಯ ಆಶಯ ಇಷ್ಟೇ, ಕೇವಲ ನಾವು ಕಾನೂನು, ಕಟ್ಟಳೆ, ನಿಯಮ, ಆಚರಣೆ, ಧರ್ಮ ಇತ್ಯಾದಿ ಹೇಳಿಕೊಂಡು ನಾವು ಅನವಶ್ಯಕವಾಗಿ ಚರ್ಚೆ ಮಾಡಬಾರದಾಗಿದ್ದ ವಿಷಯವನ್ನೇ ಭಾರಿ ದೊಡ್ಡ ವಿಷಯವನ್ನು ಮಾಡಿ ಅಂತಿಮವಾಗಿ ಅದೀಗ ನಾಳೆ ಒಬ್ಬರ ಶಿಕ್ಷಣಕ್ಕೆ ತೊಂದರೆ ಆಗುವಂಥದ್ದು ಅಥವಾ ಮತ್ತೊಮ್ಮೆ ಕ್ಯಾಂಪಸ್ನ ಒಳಗಡೆ ಮತ್ತೊಂದು ವಿವಾದ, ತಕರಾರು, ಅನಪೇಕ್ಷಿತ ಘಟನೆಗಳು ನಡೆಯುವಂತಾಗಬಾರದು ಅನ್ನುವುದೇ ಒಟ್ಟು ಸಮಾಜದ ಒಂದು ಆಶಯ. ಕಲ್ಯಾಣ ರಾಷ್ಟ್ರವನ್ನು ಸೃಷ್ಟಿ ಮಾಡುವುದು ಅಥವಾ ಕಟ್ಟುವುದು ಅಥವಾ ಆಧುನಿಕ ದೇಶವನ್ನು ಕಟ್ಟುವುದು ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂಥರ ಉದಾರವಾಗಿ ಎಲ್ಲರನ್ನು ಒಳಗೊಳ್ಳುವಂಥ ಇನ್ಕ್ಲೂಸಿವ್ ಸೊಸೈಟಿ ಅಂತ ಹೇಳ್ತೇವೆ, ಅದು ರೂಪುಗೊಳ್ಳಬೇಕು. ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕು, ಎಲ್ಲ ರಾಜಕೀಯ ಪಕ್ಷದವರು ಕೂಡ. ನಾನು ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ವಕೀಲರಾಗಿರುವಂಥ ದಿನೇಶ್ ಹೆಗ್ಡೆ ಉಳಪಾಡಿಯವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.